ಯಾರ ಹತ್ರ ಎಲ್ಲ ಜಪಮಾಲೆ ಇದೆ, ಜಪಮಾಲೆ ಮತ್ತೆ ಒಂದು ಬೀಡ್ ಬ್ಯಾಗ್ ನ ತಗೊಳ್ಳಿ. ನಾ ಹೇಳಿದೆ ಇಲ್ಲಿ ಒಂದು ಪ್ರತ್ಯೇಕಗೊಂಡ ಕೃಷ್ಣಮಣಿನ ಹಿಡಿದು ನಾವು ತೋರು ಬೆರಳು ಅದಕ್ಕೆ ಮಣಿಯನ್ನ ಹಿಡ್ಕೊಂಡು ಪಂಚತತ್ವವನ್ನು ಮ್ಯೂಟ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅನ್ಮ್ಯೂಟ್ ಇದ್ರೂ ಪರವಾಗಿಲ್ಲ, ಹೇಳ್ಕೊಡಿದೀನಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ನಂತರ ಮೊದಲ ಮಣಿಯನ್ನ ಹೇಳಿ, ಅದ್ರ ನಿಮ್ಮ ಹತ್ರ ಬ್ಯಾಗ್ ಇದ್ರೆ ಆ ಬ್ಯಾಗಲ್ಲಿ ಕೂಡ ಇಟ್ಕೊಂಡು ಮಾಡ್ಬೋದು. ಈಗಾಗಲೇ ನಿಮ್ಗೆ ಅದೊಂದು ವಿಡಿಯೋ ಕಳಿಸಿರ್ತಾರೆ ಅನ್ಕೋತೀನಿ ಗ್ರೂಪ್ ಅಲ್ಲಿ, ಹೇಗೆ ಮಾಡೋದು ಅಂತ. ಇಲ್ಲಿ ಒಂದು ತೋರು ಬೆರಳನ್ನ ಹೊರಗೆ ಬರುವಂತೆ ಮಾಡಿಕೊಂಡು ಮಣಿಯನ್ನ ಹಿಡಿದು ಜಪವನ್ನ ಮಾಡಬೇಕು. 108 ಮಣಿಗಳನ್ನ ಪರಿಪೂರ್ಣವಾಗಿ, ಅದರ ಒಂದೊಂದು ಮಣಿ ಮೇಲೆ ಕೂಡ ಆ 16 ಮಂತ್ರಗಳನ್ನ ಪರಿಪೂರ್ಣವಾಗಿ ಕೇಳುವಂತೆ ಸ್ಪಷ್ಟವಾಗಿ ಹೇಳ್ಬೇಕು. ಆಗ ಅದು ಒಂದು ಮಣಿ ಮೇಲೆ ನಾವು ಪೂರ್ತಿ ಒಂದು ಮಂತ್ರವನ್ನ ಹೇಳಿದ ಹಾಗೆ 108 ಮಣಿಗಳ ಮೇಲೂ ಹೇಳಿದ್ರೆ ಒಂದು ಮಾಲೆ ಜಪ ಮುಗೀತು ಅಂತ. ಪ್ರತಿದಿನ ನಾವು ಒಂದು ಮಾಲೆ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ,
हरे रामा राम रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, हरे रामा राम हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, हरे रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे, रामा हरे हरे, हरे कृष्णा कृष्ण कृष्णा हरे हरे,
ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೀವ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಒಂದು ಸುತ್ತು ನಾವು ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದೀವಿ. ಇದನ್ನೇ ಇಲ್ಲಿ ಕಲಿಯುಗದ ಯುಗಧರ್ಮ ಅಂತ ಕರೀತಾರೆ. ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನನ್ನ ಅವನ ನಾಮಪ್ರಭು, ಅವನನ್ನ ಕೂಗಿ ಕರೆದದ್ದು, ಅಂದ್ರೆ ಅವನನ್ನ ಕೇಳ್ಕೊಳ್ಳುವಂಥದ್ದು. ಭಗವಂತ ನನಗೆ ನಿನ್ನ ಸೇವೆ ಭಾಗ್ಯವನ್ನ ಕೊಡುವಂತ, ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸಿಕೊಳ್ಳುವಂತಹ ರೀತಿ. ಇದನ್ನ ಪ್ರತಿದಿನ 16 ಸುತ್ತು ಮಾಡಬೇಕು, ಎಲ್ಲರೂ ಮಾಡಬೇಕು ಅಂತ ಪ್ರಭುಪಾದರು ಹೇಳ್ತಾರೆ. ಆದ್ರೆ ಪ್ರಾರಂಭದಲ್ಲಿ 16 ಸುತ್ತು ಒಮ್ಮೆಲೆ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಕ್ರಮೇಣ ಮಾಡ್ಬೋದು. ಕೊನೆ ಪಕ್ಷ ಒಂದು ಸುತ್ತ ಆದ್ರೂ ಮಾಡೋದ್ರಿಂದ ನಾವು ಏನು ಜ್ಞಾನ ಇಲ್ಲಿ ಪಡಿತಾ ಇದೀವಿ ಅದು ನಮಗೆ ಅರ್ಥ ಆಗುತ್ತೆ, ಮತ್ತೆ ಅದು ನಮಗೆ ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಭಗವಂತ ಸಹಾಯ ಮಾಡ್ತಾನೆ. ಹೃದಯದಲ್ಲಿದ್ದಾನೆ ಪರಮಾತ್ಮ ಚೈತ್ಯ ಗುರುವಾಗಿ. ಅವನು ನಿಮ್ಗೆ ಏನೆಲ್ಲ ಓದ್ತಾ ಇದ್ದೀರಾ ಅಥವಾ ಕೇಳ್ತಾ ಇದ್ದೀರಾ ಅದನ್ನ ಅರ್ಥ ಆಗೋ ಹಾಗೆ ನಿಮ್ಗೆ ತಿಳಿಸ್ಕೊಡ್ತಾನೆ ಒಳಗಿಂದ, ಹೃದಯದಿಂದ. ಈಗ ನಾವು ಆ ತರಗತಿಗೆ ಪ್ರಾರಂಭ ಮಾಡೋಣ. ನಿನ್ನೆ ಅಧ್ಯಾಯದ ಹೆಸರು ಯಾರಾದ್ರೆ ಹೇಳ್ತೀರಾ ಏನಿತ್ತು ಅಂತ? ಹರೇ ಕೃಷ್ಣ. ನಿನ್ನೆ ಅಧ್ಯಾಯದ ಹೆಸರೇನಿತ್ತು? ಲಕ್ಷ್ಮೀ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹರೇ ಕೃಷ್ಣ. ಕರ್ಮಯೋಗ. ಕರ್ಮಯೋಗ ಅಂದ್ರೆ ನಾವು ಕೆಲಸ ಮಾಡೋ ಮೂಲಕ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳುವಂಥದ್ದು. ಅದನ್ನ ನಾವು ತಿಳ್ಕೊಂಡ್ವಿ. ಹೇಗೆ ಭಗವಂತನ ಜೊತೆ ಕೆಲಸ ಮಾಡುವ ಮೂಲಕ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳುವಂಥದ್ದು. ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಂಡಿರಾ ನಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಿದ್ವಿ. ನಮ್ಮ ಇಚ್ಛಾನುಸಾರ ನಾವು ಕೆಲಸ ಮಾಡಿದ್ರೆ ಅದರಿಂದ ನಮ್ಗೆ ಏನಾಗುತ್ತೆ? ನಾವು ಇಹಬಂಧನಕ್ಕೆ ಸಿಕ್ಕಾಕೋತೀವಿ. ಅಂದ್ರೆ ನಾವು ಮತ್ತೆ 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 ಹುಟ್ಟು ಸಾವು ಅನ್ನುವಂಥ ಚಕ್ರದಲ್ಲಿ ಸಿಕ್ಕಾಕೊಳ್ತೀವಿ. ಹೇಗೆ ಅಂದ್ರೆ ಈ ಕರ್ಮ ಅನ್ನುವಂಥದ್ದು ಯಾವ ರೀತಿ ಅಂದ್ರೆ ಅದು ಒಂದು ಬೀಜದ ರೂಪದಲ್ಲಿ, ಒಂದು ಬೀಜದ ಒಳಗಡೆ ಒಂದು ದೊಡ್ಡ ಮರ ಇರುತ್ತಲ್ವಾ, ಹಾಗೆ ಈ ಒಂದು ಕರ್ಮ ನಾವು ಏನ್ ಮಾಡಿದೀವಿ ಅದು ಬೀಜ ರೂಪದಲ್ಲಿ ಇರುತ್ತೆ. ಅದು ಯಾವಾಗ ಫಲ ಕೊಡೋಕೆ ಪ್ರಾರಂಭ ಮಾಡುತ್ತೆ, ಅದು ಮರವಾಗಿ ಬೆಳೆದು ಇನ್ನಷ್ಟು ಮತ್ತಷ್ಟು ಕರ್ಮದ ಪ್ರತಿಕ್ರಿಯೆಗಳು ಏರ್ಪಡುತ್ತೆ. ಮತ್ತೆ ಆ ಹಣ್ಣುಗಳು ಅಂದ್ರೆ ಮತ್ತೆ ಅದರಲ್ಲಿ ಬೀಜ ಇದೆ, ಹೀಗೆ 1000 ಬೀಜಗಳು ಅದು ಉತ್ಪತ್ತಿ ಆಗ್ತಾ ಹೋದ ಹಾಗೆ ಮತ್ತೆ 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 ನಾವು ಈ ಭೂಮಿ ಮೇಲೆ ಹುಟ್ಟಿ ಹುಟ್ಟಿ ಸಾಯ್ತಾ ಇರ್ತೀವಿ.
ನಿಜವಾದ ಬದುಕಿನ ಒಂದು ಸಂಕಷ್ಟ ಅಂತಂದ್ರೆ ಮತ್ತೆ ಮತ್ತೆ ಹುಟ್ಟುವಂಥದ್ದು, ಮತ್ತೆ ಮತ್ತೆ ಸಾಯುವಂಥದ್ದು, ಮತ್ತೆ ಮತ್ತೆ ಕಷ್ಟಗಳನ್ನ ಅನುಭವಿಸುವಂಥದ್ದು. ಇದು ನಿಜವಾದ ಒಂದು ಸಂಕಷ್ಟ, ತಾಪತ್ರೆ. ಅದನ್ನ ಯಾರು ಜ್ಞಾನಿಗಳಿದ್ದಾರೆ ಅವರು ಅರ್ಥ ಮಾಡ್ಕೊಳ್ತಾರೆ. ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಆ ಒಂದು ಕರ್ಮ ಬಂಧನ ನಮ್ಗೆ ಆಗ್ಬಾರ್ದು. ಆದ್ರೂ ನಾವು ಎಲ್ಲರೂ ಕೂಡ ಬದುಕಬೇಕು ಅಂತಂದ್ರೆ ಕೆಲಸ ಮಾಡ್ಲೇಬೇಕು ಅಂತ ಕೃಷ್ಣನೇ ಹೇಳಿದ್ದಾರೆ. ಹಾಗಾದ್ರೆ ನಾವು ಕೆಲಸ ಮಾಡೋದ್ರಿಂದ ಪ್ರತಿಕ್ರಿಯೆ ಆಗುತ್ತೆ ಅಂದ್ರೆ ಮತ್ತೆ ಹೇಗೆ ಇದರಿಂದ ಬಿಡುಗಡೆ ಆಗೋದು? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀನು ಕೆಲಸ ಮಾಡು, ಆದ್ರೆ ನನಗೆ ಅರ್ಪಿಸಿ ಮಾಡು ಅಂತ ಹೇಳ್ತಾನೆ. ನನಗೋಸ್ಕರ ಮಾಡು, ನಾನು ನಿನಗೆ ವೇದನ ಮಾಡುವಾಗ ಹೇಗೆ ಮಾಡು, ಭಗವಂತನಾಗೆ ನೀವ್ ಏನನ್ನೇ ಮಾಡಿ ಅದನ್ನ ಪರಮಾತ್ಮನನ್ನ ಅದ್ರಲ್ಲಿ. ಆದ್ರೆ ಭಕ್ತರು ಏನಂತ ಹೇಳ್ತಾರೆ ಅಂದ್ರೆ, ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅವರ ಮನೇಲಿ ಇರೋರನ್ನ ಸೇರಿಸಿ ಭಗವಂತ ಕೂಡ ಇದ್ದಾನೆ ನನ್ನ ಮನೆಯಲ್ಲಿ, ಮನೆಗೆ ದೊಡ್ಡವನು ಅಂದ್ರೆ ನನ್ನ ಪರಮಾತ್ಮ, ಅವನು ಸೇರಿ ಒಂದು ಹೇಳ್ತಾರೆ ಇಷ್ಟು ನಂಬರ್, ಇಷ್ಟು ಜನ ಇದ್ದಾರೆ ಅಂತ. ಆದ್ರೆ ಆ ಮನೆಯಲ್ಲಿ ಭಗವಂತನ ಒಂದು ಆ ವಾಸ್ತವ್ಯ ಇದೆ. ಅಲ್ಲಿ ಭಗವಂತನ ಆ ಮನೆಯ ಒಂದು ಆ ದೊಡ್ಡವನು, ಆ ಮನೆಗೆ ದೊಡ್ಡವನು ಅಂದ್ರೆ ಅದು ಪರಮಾತ್ಮ ಅಂತ. ಹಾಗೆ ಜೀವನವನ್ನ ಯಾರು ಇರುವಂತವ್ರು ಏನ್ ಮಾಡ್ತಾರೆ, ಪಾಪವನ್ನ ಅನುಭವಿಸ್ತಾರೆ, ಪಾಪವನ್ನೇ ಅವರು ಭೋಗಿಸ್ತಾರೆ ಅಂತ. ಆದ್ರೆ ಯಜ್ಞವನ್ನ ಮಾಡುವಂತವ್ರು ಏನ್ ಮಾಡ್ತಾನೆ, ಅವನು ಬಂಧನದಿಂದ ಬಿಡುಗಡೆನ ಹೊಂದುತ್ತಾನೆ. ಮತ್ತೆ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಯಜ್ಞ ಚಕ್ರದ ಬಗ್ಗೆ ನೋಡಿದ್ವಿ ನಿನ್ನೆ. ಮತ್ತೆ ಇನ್ನೊಂದು ಹೇಗೆ ಎಲ್ಲ ತಿಳಿದು ತಿಳಿದು ಪರಮಾತ್ಮ ಭಗವಂತ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ತಿಳಿಸ್ತಾ ಇದ್ದಾನೆ ಈ ರೀತಿ ಜೀವನ ಕ್ರಮವನ್ನ ಮಾಡಿ ಅಂತ. ಆದ್ರೂ ಕೂಡ ಜನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ, ಯಾರಾದ್ರೆ ಹೇಳ್ತೀರಾ? ನೆನಪಿದ್ಯಾ? ಯಾಕೆ ಗೊತ್ತಿದ್ದು ಗೊತ್ತಿದ್ದು ಜನ ತಪ್ಪು ಮಾಡ್ತಾರೆ? ಆಸೆ, ಅವರಿಗಿರುವಂತಹ ಕಾಮ, ಆಸೆ, ಬಯಕೆ, ಆ ಒಂದು ಕಾರಣದಿಂದ ಎಲ್ಲರೂ ಕೂಡ ಈ ಒಂದು ತಪ್ಪನ್ನ ಮಾಡ್ತಾ ಇದ್ದಾರೆ. ಆ ಆಸೆ ಅನ್ನುವಂಥದ್ದು ಎಲ್ಲಿದೆ? ಹರೇ ಕೃಷ್ಣ, ಕ್ಲಿಯರ್ ಇಲ್ವಾ? ವಾಯ್ಸ್ ಬ್ರೇಕ್ ಆಗ್ತಿದ್ಯಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓಕೆ ಮಾತಾಜಿ, ಕ್ಲಿಯರ್ ಇದೆ. ಓಕೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ ಭಗವಂತ, ಈ ಒಂದು ಕಾಮ, ಬಯಕೆ ಅನ್ನುವಂಥದ್ದು ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಮತ್ತೆ ಬುದ್ಧಿಯ ಮೇಲೆ ಅದರ ಪರಿಣಾಮವನ್ನ ಬೀರ್ತಾ ಇರುತ್ತೆ. ಆದ ಕಾರಣ ಮನಸ್ಸನ್ನ, ಬುದ್ಧಿಯನ್ನ, ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬಿಡ್ಬೇಕು. ತೊಡಗಿಸೋದ್ರಿಂದ ಏನಾಗುತ್ತೆ, ನಾವು ಈ ಕಾಮವನ್ನ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಾಮ ಅನ್ನುವಂಥದ್ದು ಈ ಅರಿಷಡ್ ವರ್ಗಗಳ ಮೂಲ. ಕಾಮ ಅನ್ನುವಂಥದ್ದು, ಆಸೆ ಅನ್ನುವಂಥದ್ದು ಬಂತು ಅಂದ್ರೆ ಉಳಿದೆಲ್ಲ ಕೆಟ್ಟ ವಿಷಯಗಳು, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇವೆಲ್ಲವೂ ಕೂಡ ಬಂದು ಬಿಡುತ್ತವೆ. ಅದೆಲ್ಲ ಬರಬಾರ್ದು ಅಂತಂದ್ರೆ ಮೊದಲು ಈ ಕಾಮಕ್ಕೆ ಕಡಿವಾಣ ಹಾಕ್ಬೇಕು ಅಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ಭಗವಂತನ ಕಾರ್ಯದಲ್ಲಿ ತೊಡಗಿಸ್ಬೇಕು ಅಂತ ಪರಮಾತ್ಮ ತಿಳಿಸ್ಕೊಟ್ಟಿದ್ದ. ಇವತ್ತಿನ ಅಧ್ಯಾಯ 4. ಈ ಅಧ್ಯಾಯದ ಹೆಸರು ಜ್ಞಾನ ಯೋಗ ಅಥವಾ ದಿವ್ಯ ಜ್ಞಾನ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಜ್ಞಾನ ಯೋಗ ಅಥವಾ ದಿವ್ಯ ಜ್ಞಾನ ಅಂದ್ರೆ ಏನು ಅಂತ? ಆದ್ರೆ ಈಗ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಯಾವ್ದ್ರ ಬಗ್ಗೆ ತಿಳ್ಕೊತಾ ಇದೀವಿ? ಈ ಕ್ಲಾಸ್ ಏನಿದ್ರ ಬಗ್ಗೆ ಮಾಡ್ತಾ ಇದೀವಿ? ಭಗವದ್ಗೀತಾ ಭಗವದ್ಗೀತೆ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಕ್ಲಾಸ್ ನಡೀತಾ ಇರೋದು ನಾವು ಭಗವದ್ಗೀತೆಯನ್ನ ತಿಳ್ಕೊಳ್ಳೋದಿಕ್ಕೆ. ಈಗ ಆ ದಿವ್ಯ ಜ್ಞಾನ, ಅದು ಭಗವದ್ಗೀತೆಯ ಜ್ಞಾನದ ಬಗ್ಗೆ ತಿಳ್ಕೊಳ್ಳಿಕ್ಕಿದೀವಿ. ಈ ಒಂದು ಭಗವದ್ಗೀತೆಯ ಜ್ಞಾನ ಭಗವಂತ ಯಾವಾಗ ಕೊಟ್ಟ, ಮತ್ತೆ ಯಾರಿಗೆ ಕೊಟ್ಟ ಅಂತ ಅವನು ಅವನ ಒಂದು ಭಗವಂತನ ವಿಷಯವಾಗಿ ಹೆಚ್ಚೆಚ್ಚು ನಾವು ತಿಳಿತಾ ಹೋಗ್ತೀವಿ. ನೋಡೋಣ, ಒಂದ್ ನಿಮಿಷ. ಉಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ
ಭಕ್ತಿ ವೇದಾಂತ ಸ್ವಾಮಿ ನಿತ್ಯ ನಾಮಿನೇ ನಮಸ್ತೆ ಸರಸ್ವತಿ ದೇವಿ ಗೌರವಾಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಹರೇ ಕೃಷ್ಣ 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 ಹರೇ 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 ರಾಮ ಯೋಗ ಅಂತ ಕರೀತಾರೆ ಅಂತ ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನ ನಾವು ಈಗ ಏರ್ಪಡಿಸ್ಕೊಂತಾ ಇದ್ವಿ. ಯೋಗ ಅಂದ್ರೆ ಭಗವಂತನ ಜೊತೆ ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳುವಂಥದ್ದು. ಇಂದಿನ ಅಧ್ಯಾಯದಲ್ಲಿ ಕರ್ಮದ ಮೂಲಕ ಭಗವಂತನ ಸಂಪರ್ಕವನ್ನ ತಿಳ್ಕೊಂಡ್ವಿ. ಈಗ ನಾವು ಜ್ಞಾನದ ಮೂಲಕ ಭಗವಂತನ ಸಂಪರ್ಕವನ್ನ ಹೇಗೆ ಏರ್ಪಡಿಸ್ಕೊಳ್ಳುವುದು ಅನ್ನೋದನ್ನ ಇಲ್ಲಿ ತಿಳ್ಕೊತಾ ಇದ್ವಿ. ಈ ಒಂದು ಅಧ್ಯಾಯದ ಇನ್ನೊಂದು ಹೆಸರು ದಿವ್ಯ ಜ್ಞಾನ. ಗೀತೆ ಜ್ಞಾನವನ್ನ ಇಲ್ಲಿ ದಿವ್ಯ ಜ್ಞಾನ ಅಂತ ಕರೀತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಮೊದಲ 4 ಶ್ಲೋಕಗಳು ವಂಶ ಪಾರಂಪರೆ ಅಂದ್ರೆ ಇಲ್ಲಿ ಅಧಿಕೃತ ಗುರು ಶಿಷ್ಯ ಪರಂಪರೆ ಅಂತ ಕರೀತಾರೆ. ಅಂದ್ರೆ ಭಗವಂತನಿಂದ ಈ ಜ್ಞಾನ ನೇರವಾಗಿ ಬಂದಿದೆ ಅನ್ನೋದನ್ನ ನಾವು ನೋಡ್ತೀವಿ. ಅಧ್ಯಾಯದಲ್ಲಿ ಭಗವಂತ ತಿಳಿಸ್ಕೊಡ್ತಾನೆ. ಅಂದ್ರೆ ಗಳನ್ನ ಶಕ್ತ್ಯಾವೇಶ ಅವತಾರ ವೇದವ್ಯಾಸರು ನೀಡಿದ್ರು. ಆದ್ರೆ ವೇದವ್ಯಾಸರಿಗೆ ಆ ಒಂದು ಜ್ಞಾನವನ್ನ ಅವರ ಗುರುಗಳು ನಾರದರು ನೀಡ್ತಾರೆ. ನಾರದರಿಗೆ ಅವರ ಗುರು ಬ್ರಹ್ಮ ನೀಡ್ತಾನೆ. ಬ್ರಹ್ಮನಿಗೆ ಸ್ವತಃ ಕೃಷ್ಣ ನೀಡ್ತಾನೆ. ಹೀಗೆ ಈ ಪರಂಪರೆಗಳ ಬಗ್ಗೆ ನಾವು ತಿಳಿತೀವಿ. ನಂತರ 5ರಿಂದ 10ನೇ ಶ್ಲೋಕದವರೆಗೆ ಅವತಾರ ಸ್ವರೂಪ ಅಂದ್ರೆ ಭಗವಂತ ನಾವು ತಿಳಿತೀವಿ. ನಂತರ ಕೃಷ್ಣ ಎಲ್ಲಾ ಮಾರ್ಗಗಳ ಸೃಷ್ಟಿಕರ್ತ ಮತ್ತೆ ಪರಾಕಾಷ್ಠೆ. ಏನೆಲ್ಲ ಸೃಷ್ಟಿಯಲ್ಲಿದೆ ಅದೆಲ್ಲವೂ ಕೂಡ ಬಂದಿರುವಂತದ್ದು ಮೂಲದಲ್ಲಿ ಭಗವಂತನಿಂದ. ಆ ಒಂದು ವಿಷಯವನ್ನ ತಿಳಿತೀವಿ. ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ನಾವು ಕೆಲಸವನ್ನ ಮಾಡ್ಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಕೆಲಸ ಮಾಡ್ದಿರ ಯಾರು ಇರಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತೆ ಆ ಕೆಲಸವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿದು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನ ಅರ್ಥ ಮಾಡಿಕೊಳ್ಳುವುದು ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು. ನಾವು ಭಗವಂತನಿಗೆ ಯಜ್ಞವನ್ನ ಮಾಡೋದ್ರಿಂದ ಭಗವಂತ ಹೃದಯದಲ್ಲಿ ಎಲ್ಲರಿಗೂ ಗುರುವಾಗಿ ಚೈತ್ಯ ಗುರುವಾಗಿ ನಮಗೆ ಆ ಜ್ಞಾನವನ್ನ ಕೊಡ್ತಾನೆ. ನಾವು ಯಾವಾಗ ಭಗವಂತನಿಂದ ಸಂತೃಪ್ತಿ ಪಡಿಸ್ತೀವಿ ಆಗ ಭಗವಂತ ನೇರವಾಗಿ ನಮ್ಮ ಆ ಒಂದು ಸಂಪರ್ಕಕ್ಕೆ ಬಂದಾಗ ಅವನು ನಮಗೆ ಎಲ್ಲವನ್ನೂ ತಿಳಿಸ್ಕೊಡ್ತಾನೆ. ನಂತರ ಯಜ್ಞವನ್ನು ಸಾಧಿಸುವ ವಿಧಾನ, ಹೇಗೆ ಈ ಯಜ್ಞವನ್ನ ಮಾಡುವಂಥದ್ದು, ಯಜ್ಞವನ್ನ ಹೇಗೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ನಾವು ಗುರುಗಳ ಒಂದು ಅವರ ಒಂದು ಸಹಾಯದಿಂದ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಜ್ಞವನ್ನ ನಾವು ಮಾಡ್ಬೇಕು ಅಂತಂದ್ರೆ ಗುರು ನಮಗೆ ಅದನ್ನ ತಿಳಿಸ್ಕೊಡ್ಬೇಕು. ಅದನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ಗುರು ತಿಳಿಸ್ಕೊಡ್ತಾನೆ. ಮತ್ತೆ ಗುರುವಿನಿಂದ ತಿಳಿಬೇಕಂದ್ರೆ ನಾವು ಹೇಗೆ ಅವನನ್ನ ಕೇಳಿ ತಿಳಿಯುವಂಥದ್ದು. ಆ ವಿಧಾನವನ್ನ ಕೇಳಿ ತಿಳಿದ ನಂತರ ನಮ್ಗೆ ಆಗುವಂತಹ ಫಲಿತಾಂಶ ಮಹಿಮೆಗಳ ಬಗ್ಗೆ ಈ ಅಧ್ಯಾಯದ ಕೊನೆಯ 34ರಿಂದ 42ನೇ ಶ್ಲೋಕಗಳು ತಿಳಿಸ್ಕೊಡ್ಲಿಕ್ಕಿದೆ. ಈಗ ಭಗವದ್ಗೀತೆ ಯಥಾರೂಪ. ಹರೇ ಕೃಷ್ಣ. ಇಲ್ಲಿ ಎಷ್ಟು ಜನ ಇದ್ದೀರಿ? 22 ಜನ ಇದ್ದೀರಿ. ನೀವೆಲ್ಲರೂ ಕೂಡ ಭಗವದ್ಗೀತೆ ಯಥಾರೂಪವನ್ನ ಓದಿದ್ದೀರಾ? ಇಲ್ಲ ಮಾತಾಜಿ ಓದಿಲ್ಲ. ಇಲ್ಲ ಮಾತಾಜಿ ಓದಿಲ್ಲ. ಓದಿಲ್ವಾ? ಓದಿಲ್ಲ ಅಂದ್ರೆ ಪರ್ಚೇಸ್ ಮಾಡಿ ಆನ್ಲೈನ್ ಅಲ್ಲಿ ಮತ್ತೆ ಓದಿ. ಸರಿ, ಯಾರಾದ್ರೂ ಇಲ್ಲಿ ಭಗವದ್ಗೀತೆ ಯಥಾರೂಪ ಅಲ್ಲದೆ ಬೇರೆ ಯಾವ್ದನ್ನಾದ್ರೂ ಓದಿದ್ದೀರಾ? ಮಾತಾಜಿ ನನ್ನ ಹತ್ರನೂ ಇದೆ ಮಾತಾಜಿ. ಅದು ಓದೋಣ ಇದೆ. ಅದ್ರ ಬಗ್ಗೆ ಇದು ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರನೂ ಇದೆ ಆ ತರ ಬುಕ್. ಯಥಾರೂಪನ ಪ್ರಭುಜಿ? ಹೌಜಿ, ಇದೇ ಬುಕ್ ಇದೆ ಜಿ. ಓಕೆ. ಇದ್ರೆ ಓದಿ ಪ್ರಭುಜಿ. ಇದಲ್ದಿರ ನೀವು ಮಾರ್ಕೆಟ್ ಹೋಗಿ ಪರ್ಚೇಸ್ ಮಾಡಿದ್ರೆ ಭಗವದ್ಗೀತೆನ ಎಷ್ಟೋ ಜನ ಬರ್ದಿದ್ದಾರೆ. ಭಗವದ್ಗೀತೆಗೆ ಎಷ್ಟೆಷ್ಟೋ ಜನ ವ್ಯಾಖ್ಯಾನಗಳನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ವ್ಯಾಖ್ಯಾನಗಳನ್ನ ನಾವು ಅಂದ್ರೆ ಆ ಭಗವದ್ಗೀತೆಗಳನ್ನ ನಾವು ಓದಿದಾಗ ನಮಗೆ ಅದನ್ನ ಯಥಾರೂಪ ಅಂತ ನಾವು ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಥಾರೂಪ ಅಂತಂದ್ರೆ ಏನು ಅಂದ್ರೆ ಗುರು ಶಿಷ್ಯನಿಗೆ ಏನನ್ನ ತಿಳಿಸ್ಕೊಡ್ತಾನೆ ಅದು ಮುಂದುವರೆದು ಬರುವಂತದ್ದು. ಅಂದ್ರೆ ಭಗವಂತ ನೇರವಾಗಿ ಕೃಷ್ಣ ಅರ್ಜುನನಿಗೆ ಏನನ್ನ ಹೇಳಿದಾನೆ ಅದನ್ನೇ ನಾವು ತಿಳಿಯುವಂಥದ್ದು ಯಥಾರೂಪ ಅಂತ ಕರೀತಾರೆ. ಆದ್ರೆ ಅದನ್ನ ಸರಿಯಾದ ಭಕ್ತರ ಮೂಲಕ ನಾವು ತಿಳಿಬೇಕಾಗುತ್ತೆ. ಭಕ್ತರಲ್ಲದ ಅಭಕ್ತರ ಮೂಲಕ ನಾವು ಅದನ್ನ ತಿಳಿಯಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಾವು ಎಡುತ್ತೀವಿ. ಅಂದ್ರೆ ಅವರು ಯಾರು ತಿಳಿಸ್ತಾ ಇದ್ದಾರೆ ಅವರು ಅಭಕ್ತರಾಗಿದ್ರೆ ಅವರು ಅಲ್ಲಿ ಭಗವಂತನ ಬಗ್ಗೆ ತಿಳಿಸ್ಕೊಡುವಂತಹ ಅರ್ಹತೆ ಅವರಿಗೆ ಇರೋದಿಲ್ಲ. ಆದ ಕಾರಣ ಅವರು ಅಲ್ಲಿ ಭಗವಂತನನ್ನ ಸರಿಯಾದ ರೀತಿಯಲ್ಲಿ ಅವರ ವಿಚಾರವನ್ನ ಅವರು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಲಿಕ್ಕೂ ಕೂಡ ಆಗೋದಿಲ್ಲ. ಈಗ ನಾವು ನೋಡೋಣ ಮುಂದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಪ್ರಕಾರ ಯಾವುದು ಚರ್ಚಿಸಿ ಅಂತ ಇದ್ದಾರೆ. ಅಂದ್ರೆ ಇಲ್ಲಿ ನಾ ಹೇಳಿದೆ ಎಷ್ಟೊಂದು ಬೇರೆ ಬೇರೆ ಆವೃತ್ತಿಗಳು ಸಿಗುತ್ತೆ, ಎಡಿಷನ್ಸ್ ಸಿಗುತ್ತೆ. ಆದ್ರೆ ಅದೆಲ್ಲವೂ ಕೂಡ ನಮ್ಗೆ ಲಭ್ಯ ಇದ್ರೂ ಕೂಡ ನಮ್ಗೆ ಓದಿದ್ರೆ ಅರ್ಥ ಆಗೋದಿಲ್ಲ. ಯಾರಾದ್ರೂ ಭಗವದ್ಗೀತೆ ಪುಸ್ತಕ ಮನೆಯಲ್ಲಿ ಓದೋದಕ್ಕೆ ನೀವಾಗಿಯೇ ಓದೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಗೆ ತಿಳಿಯುತ್ತೆ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈಗ ನಿಮ್ಗೆ 10th ಓದಿರ್ತೀರಾ ಎಲ್ಲರೂ ಅನ್ಕೊಡ್ತೀನಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಹ್ಯಾಂಡ್ ರೈಸ್ ಇದೆ, ಹೇಳ್ಬೇಕಾ?
ಹಾ ಮಾತಾಜಿ. ಹೇಳಿ ಮಾತಾಜಿ. ಬುಕ್ಸ್ ಪರ್ಚೇಸ್ ಮಾಡೋದು ಆನ್ಲೈನ್ ಅಲ್ಲಿ ಇದೆಯಾ ಮಾತಾಜಿ? ಹಾ ಇದೆ ಮಾತಾಜಿ, ಲಿಂಕ್ ಹಾಕ್ತಾರೆ, ಗ್ರೂಪ್ ಅಲ್ಲಿ ಹಾಕ್ತಾರೆ, ಪರ್ಚೇಸ್ ಹಾ ಮಾಡ್ಬೋದು ಮಾತಾಜಿ. ನೀವು. ಹಾ ಮಾತಾಜಿ. ಮಾತಾಜಿ ನೀವು ಇಸ್ಕಾನ್ ಅಲ್ಲಿ ಇದ್ದೀರಾ ಆಲ್ರೆಡಿ? ಇಸ್ಕಾನ್ ಅಲ್ಲಿ ಇಲ್ಲ ಮಾತಾಜಿ. ಮತ್ತೆ ಪಾಪಿಡೆಲ್ಲ ಇದೆಯಲ್ಲ ಮಾತಾಜಿ ನಿಮ್ಮ ಹತ್ರ, ನಾವು ತಿಲಕ ಎಲ್ಲ ತಗೊಂಡಿದ್ ಇಟ್ಟಿದ್ರಲ್ಲ, ಮಾತಾಜಿ. ನಾನು ಇಸ್ಕಾನ್. ಇಸ್ಕಾನ್ ಅಂದ್ರೆ ಇಲ್ಲಿ ಹುಬ್ಳಿ ರಾಯಪುರ ಇಸ್ಕಾನ್ ಮಾತಾಜಿ. ಓಕೆ ಹುಬ್ಳಿ ಓಕೆ ಮಾತಾಜಿ. ಹುಬ್ಳಿ ಇಸ್ಕಾನ್ ಅದಕ್ಕೆ ಟೆಂಪಲ್. ಅಲ್ಲೂ ಸಿಗುತ್ತೆ ಮತ್ತೆ. ಹಾ ಹಾ, ನೀವು ಹೋಗ್ತೀರಾ ರೆಗ್ಯುಲರ್ ಆಗಿ? ರೆಗ್ಯುಲರ್ ಓಕೆ ಇಲ್ಲ ಮಾತಾಜಿ. ಮಾತಾಜಿ. ಆದ್ರೆ ಇಲ್ಲಿ ಏನಂತ ಹೇಳ್ತಾರಂದ್ರೆ, ಹಾ ಮಾತಾಜಿ ನಮ್ಮನೆ ಓಕೆ, ಹತ್ರನೇ ಮೇಲೆ ಇರೋದು ಹೋಗಿ ಇಸ್ಕಾನ್ ಮಾತಾಜಿ. ಆಗಿದೆ. ಹಾ ಮಾತಾಜಿ. ಮಾತಾಜಿ ಓ ಹೌದಾ ಪ್ರಭುಜಿ? ಹಾ ಪ್ರಭುಜಿ. ನಮ್ಮನೆ ಹತ್ರನೇ ಇರೋದು ಇಸ್ಕಾನ್ ಆಗಿದೆ. ಹಾ ಪ್ರಭುಜಿ, ಕನಕಪುರ ಅಂದ್ರೆ ವಾರಕ್ಕೊಮ್ಮೆ ಆದ್ರೂ ಹೋಗಿ ಕನಕಪುರ. ಬನ್ನಿ ಪ್ರಭುಜಿ. ಸರಿ. ಓಹೋ, ಒಂದು ಸತಿ ಹೋಗಿ ವಾರಕ್ಕೊಮ್ಮೆ ಬಂದ್ವಿ ಆದ್ರೂ ಹೋಗಿ ಮಾತಾಜಿ. ಬನ್ನಿ ಪ್ರಭುಜಿ. ಒಂದು ಸತಿ ಹಾ ಹೋಗಿ ಮಾತಾಜಿ. ಬಂದ್ವಿ. ಅವಾಗಿಂದ ನಮ್ಗೆ ಅದು ಜಪ ಮಾಡೋದು ಮತ್ತೆ ತಿಲಕ ಹಚ್ಕೊಳ್ಳೋದು ಸ್ಟಾರ್ಟ್ ಆಗಿದೆ. ಇಷ್ಟ ಆಗುತ್ತೆ. ಹಾ ಹಾ ಇಷ್ಟ. ಮಾತಾಜಿ. ಓಕೆ, ಈಗ ಒಂದ್ಸತಿ ಟೆಂಪಲ್ ಹೋಗಿ ಬಂದ್ರೆ ಅದೇ ಅದ ಸೆಳೆತ, ಭಗವಂತನಲ್ಲಿ ಸೆಳೆತ ಒಂದು ಅಟ್ರಾಕ್ಷನ್, ಕೃಷ್ಣ ಆಕರ್ಷಿತ, ಆಕರ್ಷಿತ ಆಕರ್ಷಿತ ಕೃಷ್ಣ ಇಷ್ಟ. ಅವ್ನು ಬಿಡೋದಿಲ್ಲ, ಒಂದ್ಸತಿ ಬಂದ್ರೆ ಹಾ ಮಾತಾಜಿ. ಆಕರ್ಷಣೆ ಮಾಡ್ತಾನೆ. ಈಗ ನಾವು ಇನ್ನೂ ಹೆಚ್ಚು ತಿಳ್ಕೊಬೇಕು ಕೃಷ್ಣನ್ ಬೇಕು. ಬಗ್ಗೆ ಅಂತ ಆಸೆ. ಹಾ, ಹೆಚ್ಚು ಹೆಚ್ಚು ತಿಳಿಬೇಕು ಜಿಜ್ಞಾಸೆ. ಹೆಚ್ಚೆಚ್ಚು. ಹಾ ಓಕೆ ಮಾತಾಜಿ. ಹ್ಮ್ ಈಗ ಅದನ್ನ ನಾವು ಸರಿಯಾದ ಗುರು ಪರಂಪರೆಯಿಂದ ತಿಳಿಬೇಕು ಅನ್ನುವಂಥದ್ದು ಈಗ ಹಾ ನಾವು ತಿಳಿತೀವಿ ಈ ಅಧ್ಯಾಯದಲ್ಲಿ. ಗುರು ಪರಂಪರೆ ಅಲ್ಲದೆ ನಾವು ತಿಳಿಯಕ್ಕೆ ಹೋದ್ರೆ ನಾವು ತಪ್ಪು ಅರ್ಥಗಳನ್ನ ಮಾಡ್ತೀವಿ. ಅಂದ್ರೆ ಈಗ ನಾವು ಒಂದು ಪುಸ್ತಕವನ್ನ ತಗೊಂಡು, ಅಂದ್ರೆ ಈಗ ಯಾವ್ದೋ ಒಂದು MBBS ಅಥವಾ ಡಿಗ್ರಿ ಬುಕ್ ಅನ್ನ ನಿಮ್ ಕೈ ಕೊಟ್ರೆ ಓದ್ಬಿಟ್ಟು ನೀವು ಡಾಕ್ಟರ್ ಆಗಕ್ಕಾಗತ್ತಾ? ನೀವೇ ಓದಿ ನೀವೇ ಡಾಕ್ಟರ್ ಆಗ್ತೀರಾ? ಇಲ್ಲ ಯಾರ್ದಾದ್ರೂ ಮಾತಾಜಿ. ಸರ್ಜರಿ ಮಾಡಿದ್ರೆ ಮಾಡಕ್ಕಾಗತ್ತಾ? ಇಲ್ಲ ಇಲ್ಲ ಮಾತಾಜಿ, ಮಾತಾಜಿ. ಗುರುಗಳಿಂದ ಬರ್ಬೇಕದು. ಆ ಸಾಧಾರಣ ಒಂದು ಆ ಭೌತಿಕವಾದ ಜ್ಞಾನ ಪಡೆಯೋದಕ್ಕೆ ನಮ್ಗೆ ಇಷ್ಟೆಲ್ಲ ಒಂದು ಗುರು ಮೂಲಕ ತಿಳಿಬೇಕು ಅಂತಿದೆ. ಮತ್ತೆ ಆಧ್ಯಾತ್ಮಿಕ ಜ್ಞಾನ ಅಂದಾಗ ನಾವು ಸರಿಯಾದ ಪರಂಪರೆಯ ಮೂಲಕ ಅದನ್ನ ತಿಳಿಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳಿತೀವಿ. ಭಗವಂತ ಹೇಳ್ತಾ ಇದ್ದಾನೆ ಮೊದಲನೇ ಹರೇ ಕೃಷ್ಣ ಶ್ಲೋಕದಲ್ಲಿ. ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಮನೆಗೆ ಕೃಷ್ಣ ವಿಗ್ರಹ, ರಾಧಾಕೃಷ್ಣ ವಿಗ್ರಹ ತಗೊಂಡ್ಬರ್ಬೋದಾ? ಆ ಮಾತಾಜಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಪರಿಪೂರ್ಣವಾಗಿ ಭಕ್ತಿಯಲ್ಲಿ ಮುಂದುವರೆದಿಲ್ಲ ಅಂತಂದ್ರೆ ಆ ಲಕ್ಷ್ಮೀ ವಿಷ್ಣುವನ್ನ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ರಾಧಾಕೃಷ್ಣನನ್ನ ಅಂದ್ರೆ ಅದು ಆಧ್ಯಾತ್ಮಿಕವಾಗಿ ತುಂಬಾ ಮುಂದುವರೆದವರು ಮಾಡುವಂತದ್ದು ಅಂತ ಹೇಳ್ತಾರೆ. ಹಾ ಅದ್ ಅದು ನೀವು ಕೇಳಿ ತಗೊಳ್ಳಿ ಮಾತಾಜಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಕೇಳಿ. ಹಾ, ಸರಿ ಮಾತಾಜಿ. ನಾವು ವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್. ಯಾರಾದ್ರೂ ಓದಂಗಿದ್ರೆ ಓದ್ಬೋದು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿಶ್ವಾನ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿಶ್ವ ನಾನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷುವಿನಿಗೆ ಹೇಳಿದನು. ಅಂದ್ರೆ ಇಲ್ಲಿ ಈ ಜ್ಞಾನವನ್ನ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಏನಂತ ಹೇಳ್ತಾ ಇದ್ದಾನೆ? ನಾನು ಇವಾಗ ನಿನ್ಗೆ ಕುರುಕ್ಷೇತ್ರದಲ್ಲಿ ಏನ್ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಯಾವೆಲ್ಲ ಜ್ಞಾನವನ್ನ ಹೇಳ್ದ 2ನೇ ಅಧ್ಯಾಯದಲ್ಲಿ, ಸಾಂಖ್ಯ ಯೋಗದ ಬಗ್ಗೆ ಹೇಳ್ದ, ಆ ಒಂದು ಸ್ಥಿತ ಪ್ರಜ್ಞೆನ ಬಗ್ಗೆ ಹೇಳ್ದ, ಬುದ್ಧಿಯೋಗದ ಬಗ್ಗೆ ಹೇಳ್ದ, ಕರ್ಮಯೋಗದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ನಿನಗೆ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಇದನ್ನ ನಿನಗೂ ಮೊದ್ಲೇ ನಾನು ಹೇಳ್ಬಿಟ್ಟಿದ್ದೀನಿ. ಯಾರಿಗೆ ಹೇಳಿದ್ದೀನಿ? ವಿವಸ್ವಾನ್ ಅಂತ ಹೇಳ್ತಾ ಇದ್ದಾನೆ. ವಿವಸ್ವಾನ್ ಅಂದ್ರೆ ಸೂರ್ಯ ಅಂದ್ರೆ ಅದೊಂದು ಪದವಿ ಇದ್ದ ಹಾಗೆ ಅಲ್ಲಿ ಒಂದು ವ್ಯಕ್ತಿ ಇರ್ತಾನೆ, ಅವನು ಸೂರ್ಯ ಮಂಡಲವನ್ನ ನಡೆಸುವಂತವನು. ಅಂದ್ರೆ ಈ ಭೂಮಂಡಲವನ್ನ ನಡೆಸೋದಕ್ಕೆ ರಾಜ ಇದ್ದ ಹಾಗೆ, ಚಕ್ರವರ್ತಿ ಇದ್ದ ಹಾಗೆ ಸೂರ್ಯ ಮಂಡಲವನ್ನ ನಡೆಸೋದಕ್ಕೆ ಒಬ್ಬ ಇದ್ದಾನೆ ವ್ಯಕ್ತಿ, ಅವನ ಹೆಸರು ವಿವಸ್ವಾನ್. ಅವನಿಗೆ ನಾನು ನಿನಗೂ ಮೊದಲು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ ವಿವಸ್ವಾನ್ ಅವನು ಆ ಒಂದು ಜ್ಞಾನವನ್ನ ಅವನ ಮಗ ಮನು ಆ ಮನುವಿಗೆ ವೈವತ್ಸ್ವರ ಮನು ಅಂತ ಹೇಳ್ತಾರೆ, ಅವನಿಗೆ ತಿಳಿಸ್ಕೊಟ್ಟ. ನಂತರ ಅವನ ಮಗ ಇಕ್ಷ್ವಾಕುವಿಗೆ ಮನು ತಿಳಿಸ್ಕೊಡ್ತಾನೆ. ಮತ್ತೆ ಇದು ಪರಂಪರೆಯಾಗಿ ಹೀಗೆ ಒಬ್ಬರಿಂದ ಒಬ್ಬರಿಗೆ ಸಾಗಿ ಬರ್ತಾ ಇದೆ. ಇಕ್ಷ್ವಾಕು ಯಾವ ವಂಶದಲ್ಲಿ ಬರ್ತಾನೆ? ಯಾರಿಗಾದ್ರೂ ಗೊತ್ತಿದ್ಯಾ? ಸೂರ್ಯವಂಶ. ರಘುವಂಶ. ಅವನು ರಘುವಂಶ ಅಂದ್ರೆ ರಾಮನ ವಂಶದಲ್ಲಿ ಬರ್ತಾನೆ. ಹೀಗೆ ಅದು ಈ ಜ್ಞಾನ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ, ರಾಜರನ್ನ ರಾಜ ಋಷಿಗಳು ಅಂತ ಇದ್ರು. ಅವರು ಒಬ್ಬರಿಂದ ಒಬ್ಬರಿಗೆ ಈ ಜ್ಞಾನವನ್ನ ತಿಳಿಸ್ಕೊಡ್ತಾ ಪ್ರಜೆಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಹೋಗ್ತಿದ್ರು. ಆದ್ರೆ ಮುಂದೆ ಏನಾಯ್ತು ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸ್ತಾನೆ. ಈ ತರ ಜ್ಞಾನ ಅದು ಒಬ್ಬರಿಂದ ಒಬ್ಬರಿಗೆ ಸಾಗಿ ಹೋಗ್ತಾ ಇತ್ತು.
ಮತ್ತೇನಾಯ್ತು, ಮತ್ತೆ ಯಾಕೆ ಅರ್ಜುನ ಈಗ ಮತ್ತೆ ಭಗವಂತ ಅರ್ಜುನನಿಗೆ ಯಾಕೆ ಹೇಳುವಂತ ಪರಿಸ್ಥಿತಿ ಬಂತು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇನ ಮಹತಾ ಯೋಗೋ ನಷ್ಟಾ ಪರಂತಪ. ಹೀಗೆ ಒಬ್ಬರಿಂದ ಒಬ್ಬರಿಗೆ ರಾಜರಿಗೆ ಸಾಗಿ ಬರ್ತಾ ಇದ್ದಂತಹ ಜ್ಞಾನ, ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜ ಋಷಿಗಳು ಅದನ್ನು ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನವು ನಷ್ಟವಾಗುವಂತೆ ಕಾಣುತ್ತದೆ. ಅಂದ್ರೆ ಈ ರಾಜರು ಈ ಒಂದು ಜ್ಞಾನವನ್ನ ತಿಳ್ಕೊಂಡು ಅವರು ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಕ್ರಮೇಣ ಏನಾಯ್ತು, ಕೆಲವು ರಾಜರು, ದುಷ್ಟ ರಾಜರು ಬಂದ್ರು. ಅವ್ರು ಬಂದಾಗ ಏನ್ ಮಾಡಿದ್ರು, ಈ ಒಂದು ಜ್ಞಾನವನ್ನ ಮುಂದುವರಿಸಲಿಲ್ಲ. ನಾವು ನೋಡ್ತೀವಿ ರಘುವಂಶಕ್ಕೆ ಮೊದಲು ಯಾರು, ರಾಮನಿಗೆ ಮೊದಲು ಯಾವ ಅವತಾರ ಭಗವಂತನದು? ಪರಶುರಾಮ ಅಲ್ವಾ? ಅವನು ಏನ್ ಮಾಡ್ತಾನೆ, ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡ್ತಾನೆ. 21 ಬಾರಿ ಅವನು ಭೂಮಂಡಲವನ್ನ ಸುತ್ತ ಬಂದು ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡ್ತಾನೆ. ಯಾಕೆ ಕ್ಷತ್ರಿಯರನ್ನ ನಾಶ ಮಾಡ್ತಾನೆ ಅಂದ್ರೆ, ಕ್ಷತ್ರಿಯರು ಅವರು ಒಂದು ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಕಳ್ಕೊಂಡಿದ್ರು, ಮತ್ತೆ ಅವರು ಸನ್ಮಾರ್ಗದಲ್ಲಿ ನಡೆಯೋದನ್ನ ಬಿಟ್ಟಿದ್ರು. ಆದ ಕಾರಣ ಅವನು ಅವರನ್ನೆಲ್ಲ ನಾಶ ಮಾಡ್ತಾನೆ. ಹೀಗೆ ಆ ರಾಜ ಋಷಿಗಳು ಏನು ಆ ಜ್ಞಾನವನ್ನ ಸಾಗಿ ಬಂದಿತ್ತು ಪರಂಪರೆ, ಅದು ಅಲ್ಲಿಗೆ ನಿಂತು ಹೋಯ್ತು. ಆದ ಕಾರಣ ಇಲ್ಲಿ ಏನಾಗ್ತಾ ಇದೆ, ಈಗ ಮತ್ತೆ ಭಗವಂತ ಬಂದಿದ್ದಾನೆ ಅರ್ಜುನನ ಮೂಲಕ ಈ ಒಂದು ಪ್ರಪಂಚಕ್ಕೆ ಈ ಒಂದು ದಿವ್ಯ ಜ್ಞಾನವನ್ನ ಕೊಡೋದಕ್ಕೆ ಅಂತ ಹೇಳಿ ತಿಳಿಬಹುದು ನಾವು. ಇದು ಭಗವದ್ಗೀತೆಯ ಇತಿಹಾಸ. ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸುವಿರಿ? ಅಂದ್ರೆ ಈಗ ನಿಮ್ಗೆ ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಹೇಗೆ ಗುರುತಿಡಿಯುವಂಥದ್ದು, ಯಾರು ಗುರು ಅಂತ, ಹೇಗೆ ತಿಳಿಯುವಂಥದ್ದು ಗುರು ಅಂದ್ರೆ ಯಾರು ಅಂತ? ಯಾರಿಗಾದ್ರೆ ಗೊತ್ತಿದ್ರೆ ಹೇಳ್ಬೋದು. ಮಾತಾಜಿ, ಹೌದು, ನಮ್ಗೆ ಒಳ್ಳೇದೆಲ್ಲ ಹೇಳ್ಕೊಡ್ಬೇಕು ಮಾತಾಜಿ. ಹಾ, ಇನ್ಯಾರಾದ್ರೂ ಹೇಳ್ತೀರಾ? ಗುರು ಪರಂಪರೆಯಿಂದ ಬಂದಂತಹ ಗುರುವನ್ನ ನೋಡ್. ಹಾ, ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ಹಾ ಹೇಳ, ಮಾತಾಜಿ, ಹೇಳಿ ಮಾತಾಜಿ, ಹೇಳಿ. ಅಂದ್ರೆ ಸ್ವಾರ್ಥವನ್ನ ಇಟ್ಕೊಳ್ದೆ ನಿಸ್ವಾರ್ಥವಾಗಿ ತನ್ನ ಶಿಷ್ಯರಿಗೆ ಅವರ ಜ್ಞಾನವನ್ನ ಧಾರೆ ಎರೆಯುವಂತಹ ಅನ್ನೋರಿಗೆ ಗುರು ಅಂತ ನಾನ್ ಅನ್ಕೊಂಡಿದೀನಿ. ಹಾ ಮಾತಾಜಿ, ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ, ನಿಷ್ಠಾವಂತ ಗುರು ಅಂತಂದ್ರೆ ಅವನು ಸರಿಯಾದ ಮಾರ್ಗದಿಂದ ಅವನು ಜ್ಞಾನವನ್ನ ಪಡ್ಕೊಂಡಿರ್ಬೇಕು. ಅಂದ್ರೆ ಅವನು ಸರಿಯಾದ ಪರಂಪರೆ ಅಂತ ಹೇಳ್ತಾರೆ. ಈಗ ಭಗವಂತ ಹೇಳ್ದ, ನಾನು ಸೂರ್ಯನಿಗೆ ಹೇಳಿದೆ, ಸೂರ್ಯ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುವಿಗೆ ಹೇಳಿದ. ಅಂದ್ರೆ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಕೃಷ್ಣ ಏನನ್ನ ಹೇಳ್ದ ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರ ಇಷ್ಟ ಬಂದದ್ದನ್ನೇ ಹೇಳೋದಿಲ್ಲ. ಅವರ ಗುರುಗಳಿಂದ ಅವ್ರು ಏನನ್ನ ತಿಳಿದ್ರು ಅದನ್ನ ಅವ್ರು ಆಚರಣೆ ಮಾಡ್ತಾರೆ, ಮತ್ತೆ ಅದನ್ನ ಮುಂದಿನ ಒಂದು ಜನರೇಷನ್ಗೆ ಹೇಳ್ಕೊಡ್ತಾರೆ. ಅಂತವನು ನಿಜವಾದ ಗುರು. ಮತ್ತೆ ಅವನು ಈ ಒಂದು ಇಂದ್ರಿಯಗಳ ಮೇಲೆ ಅವನಿಗೆ ಹತೋಟಿ ಅನ್ನೋದು ಇರುತ್ತೆ. ಇಂದ್ರಿಯಗಳನ್ನ ಯಾರು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅವನು ಗುರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇಷ್ಟ ಆಗುವಂತ ಗುರು ಅಂತ ನಾವ್ ಯಾರನ್ನಾದ್ರೂ ಗುರುತಿಸ್ಬೇಕಾದ್ರೆ ಅವನು ಯಾವ ಪರಂಪರೆಗೆ ಸೇರಿದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅವನು ಯಾವ ಪರಂಪರೆಗೆ ಸೇರಿದ್ದಾನೆ ಅಂತ ತಿಳ್ಕೊಂಡು, ಅಂದ್ರೆ ಅವನು ಏನಂತ ಕರೀತಾರೆ ಅಂದ್ರೆ ಶ್ರೋತ್ರಿಯ ಅಂತ ಹೇಳ್ತಾರೆ. ಶ್ರೋತ್ರಿಯ ಅಂದ್ರೆ ಸರಿಯಾದ ಪರಂಪರೆಯಿಂದ ಅವನು ಜ್ಞಾನವನ್ನ ತಿಳಿದಿದ್ದಾನೆ. ಬ್ರಹ್ಮನಿಷ್ಠ ಅಂದ್ರೆ ಅದನ್ನ ಅವನು ತಿಳಿದಿದ್ದು ಮಾತ್ರ ಅಲ್ಲ, ಅವನು ಅದನ್ನ ಆಚರಣೆ ಮಾಡ್ತಾ ಇದ್ದಾನೆ. ಆಚರಣೆ ಮಾಡಿ ಆಮೇಲೆ ಅವನು ಮುಂದಿನ ಶಿಷ್ಯರಿಗೆ ಅದನ್ನ ತಿಳಿಸ್ಕೊಡ್ತಾನೆ. ಅಂತಹ ಗುರುವನ್ನ ನಾವು ಹುಡುಕ್ಬೇಕು. ಈಗ ಅಧಿಕೃತ ಪರಂಪರೆಗಳು ಅಂತ ಇಲ್ಲಿ ಇದೆ. 4 ಪರಂಪರೆಗಳು ಭಾರತದಲ್ಲಿ ಇರುವಂತದ್ದು ಅಧಿಕೃತ ಪರಂಪರೆಗಳು ಅಂತ. ಅದು ಒಂದು ಬ್ರಹ್ಮನಿಂದ, ಕೃಷ್ಣನಿಂದ ಬ್ರಹ್ಮನಿಗೆ ಬಂದಂತಹ ಜ್ಞಾನ, ಕೃಷ್ಣ ಲಕ್ಷ್ಮಿಗೆ ಕೊಟ್ಟಂತಹ ಜ್ಞಾನ, ಕೃಷ್ಣ ಶಿವನಿಗೆ ಕೊಟ್ಟಂತಹ ಜ್ಞಾನ, ಇನ್ನೊಂದು 4 ಕುಮಾರರಿಗೆ ಕೃಷ್ಣನಿಂದ ಬಂದಂತಹ ಜ್ಞಾನ. ಅದನ್ನ ಏನಂತ ಕರೀತಾರೆ? ಬ್ರಹ್ಮ ಪರಂಪರೆ, ಶ್ರೀ ಪರಂಪರೆ, ರುದ್ರ ಪರಂಪರೆ, ಮತ್ತೆ ಕುಮಾರ ಪರಂಪರೆ ಅಂತ ಕರೀತಾರೆ. 4 ಪರಂಪರೆಗಳು ಭಾರತದಲ್ಲಿ ಪ್ರಚಲಿತವಾಗಿ ಇರುವಂತಹ ಅಧಿಕೃತ ಪರಂಪರೆಗಳು. ಮತ್ತೆ ಇಲ್ಲಿ ಬರುವಂತಹ ಪ್ರಮುಖ ಆಚಾರ್ಯರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಪರಂಪರೆ ಅದು ಇಸ್ಕಾನ್ ಯಾವ ಪರಂಪರೆಗೆ ಸೇರುತ್ತೆ ಅಂದ್ರೆ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅಂತ ಕರೀತಾರೆ ನಮ್ಮ ಪರಂಪರೆಯನ್ನ. ಅಂದ್ರೆ ನಾವು ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ಹಾದು ಬಂದು ನಮ್ಮ ಒಂದು ಪರಂಪರೆಯಲ್ಲಿ ಪ್ರಮುಖವಾದ ಆಚಾರ್ಯರು ಅಂದ್ರೆ ಅದು ಮಧ್ವಾಚಾರ್ಯರು. ನಂತರ ಶ್ರೀ ಪರಂಪರೆಯಲ್ಲಿ ಪ್ರಮುಖ ಆಚಾರ್ಯರು ಅಂದ್ರೆ ರಾಮಾನುಜಾಚಾರ್ಯರು, ರುದ್ರ ಪರಂಪರೆಯಲ್ಲಿ ವಿಷ್ಣು ಸ್ವಾಮಿ, ಮತ್ತೆ ಕುಮಾರ ಪರಂಪರೆಯಲ್ಲಿ ನಿಂಬಕಾಚಾರ್ಯರು. ಈ ಒಂದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಇದು ನಾವು ನೋಡ್ತೀವಿ ಇಲ್ಲಿ ಎಲ್ಲಿ ಬರುತ್ತೆ, ಮಂಗಳೂರಿನಲ್ಲಿ ಮಧ್ವಾಚಾರ್ಯರ ಮಠ ಇರುವಂತದ್ದು. ಎಲ್ಲಿ? ಹರೇ ಕೃಷ್ಣ, ಉಡುಪಿ ಕಡೆ ಬರುವಂತದ್ದು. ಮತ್ತೆ ರಾಮಾನುಜಾಚಾರ್ಯರು ಶ್ರೀ ಪರಂಪರೆ ಬರುವಂತದ್ದು ತಿರುಪತಿ ಕಡೆ ಬರುವಂತದ್ದು, ಆಂಧ್ರ ತಮಿಳುನಾಡು ಕಡೆ. ಮತ್ತೆ ಈ ರುದ್ರ ಪರಂಪರೆ ಅದು ಎಲ್ಲಿ ಕಾಣಕ್ಕೆ ಸಿಗುತ್ತೆ ಅಂತಂದ್ರೆ ಅದು ಗುಜರಾತಿನ ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ಮತ್ತೆ ಕುಮಾರ ಪರಂಪರೆ ಅನ್ನುವಂಥದ್ದು ರಾಜಸ್ಥಾನ್ ಕಡೆ ನಮ್ಗೆ
ಸಿಗುವಂತದ್ದು ಪರಂಪರೆ. ಮತ್ತೆ ಇಲ್ಲಿ ಭಗವಂತ ಒಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಪ್ರದಾಯ ವಿಹೀನಾಯೇ ಮಂತ್ರಸ್ತೆ ನಿಷ್ಫಲಂ ಮತ ಅತಃ ಕಲೌ ಭವಿಷ್ಯಂತಿ ಚತ್ವರಃ ಸಂಪ್ರದಾಯಿನಃ ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವಾಕ್ಷಿತಿ ಪಾವನಃ ಚತ್ವರಸ್ತೆ ಕಲೌ ಭವ್ಯಾಹೇ ಉತ್ಕಲೆ ಪುರುಷೋತ್ತಮತಃ. ಗುರುಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ನಮ್ಗೆ ಈ ಮಂತ್ರ ಇಷ್ಟ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಜಪ ಮಾಡೋದು ತಪ್ಪು. ಅದರಿಂದ ನಮ್ಗೆ ಏನು ಲಾಭ ಇಲ್ಲ, ಅದರಿಂದ ನಮ್ಗೆ ಯಾವುದೇ ಒಂದು ಫಲ ಸಿಗೋದಿಲ್ಲ. ಅದನ್ನ ನಾವು ಗುರು ಮೂಲಕ ಪಡಿಬೇಕು ಅಂತ ಹೇಳ್ತಾರೆ. ಆ ಗುರುವನ್ನ ನಾವು ಆರಿಸ್ಬೇಕು. ಎಲ್ಲಿಂದ ಆರಿಸ್ಕೋಬೇಕು? ಸರಿಯಾದ ಪರಂಪರೆಯಿಂದ ಬಂದಂತಹ ಗುರುವನ್ನ ನಾವು ಆರಿಸ್ಕೋಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಆದ್ದರಿಂದ ಕಲಿಯುಗದಲ್ಲಿ 4 ದಿವ್ಯ ವ್ಯಕ್ತಿಗಳು, ಲಕ್ಷ್ಮೀ, ಶ್ರೀ, ಬ್ರಹ್ಮ, ರುದ್ರ ಮತ್ತು ಸನಕ ಋಷಿಗಳು ಗುರು ಪರಂಪರೆಯನ್ನು ಸ್ಥಾಪಿಸಲು ಆವಿರ್ಭವಿಸುತ್ತಾರೆ. ಮತ್ತು ಇವರನ್ನು ಅನುಸರಿಸುವ ಕಲಿಯುಗದ ಆಚಾರ್ಯರು ಒರಿಸ್ಸಾ ಪವಿತ್ರ ನಾಮದ ಪುರುಷೋತ್ತಮ ಕ್ಷೇತ್ರದಲ್ಲಿ ಗೋಚರಿಸುತ್ತಾರೆ. ಈ ಶ್ಲೋಕ ಎಲ್ಲಿಂದ ತಗೊಂಡಿರುವಂತದ್ದು? ಪದ್ಮ ಪುರಾಣದಿಂದ ಬಂದಿರುವಂತಹ ಶ್ಲೋಕ. ಅಂದ್ರೆ ನಾವೇ ಹೇಳ್ತಾ ಇರುವಂತದ್ದಲ್ಲ, ಇದು ಪದ್ಮ ಪುರಾಣದ ಶ್ಲೋಕ. ಆ ಶ್ಲೋಕದ ಅರ್ಥ ಇದು. ಅಂದ್ರೆ ಆ ಪುರಾಣಗಳಲ್ಲಿ ಆಗಲೇ ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ವೇದವ್ಯಾಸರು ರಚನೆ ಮಾಡಿರುವಂತದ್ದು. ಈಗ ಈ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ, ಅಂದ್ರೆ ನಾವು ಇಸ್ಕಾನ್ ಅವರು ಸಂಬಂಧಪಟ್ಟಂತಹ ಪರಂಪರೆ, ಇಲ್ಲಿ ಬರುವಂತಹ ಪ್ರಮುಖ ಆಚಾರ್ಯರು ನಾವು ನೋಡ್ತೀವಿ. ನಮ್ಮ ಶ್ರೀಲ ಪ್ರಭುಪಾದರು 32ನೇ ಆಚಾರ್ಯರು ಈ ಒಂದು ಪರಂಪರೆಯಲ್ಲಿ ಸಾಗಿ ಬಂದಿರುವಂತದ್ದು. ಇಲ್ಲಿ ಎಲ್ಲರ ಒಂದು ಹೆಸರುಗಳು ಕೊಟ್ಟಿದ್ದಾರೆ. ಯಾರಾದ್ರೂ ಓದ್ಲಿಕ್ಕೆ ಇಷ್ಟ ಇದ್ರೆ ಓದ್ಬೋದು. ಕೃಷ್ಣ, ಬ್ರಹ್ಮ, ನಂತರ ನಾರದ, ನಂತರ ವ್ಯಾಸ. ಓದ್ತೀರಾ? ಹರೇ ಕೃಷ್ಣ. ಮಧ್ವ, ಪದ್ಮನಾಭ, ನರಹರಿ, ಮಾಧವ, ಹೀಗೆ ಸಾಗಿ ಬಂದು ಕೊನೆಗೆ ಇಲ್ಲಿ ನಾವು ನೋಡ್ತೀವಿ ಗೋಸ್ವಾಮಿಗಳು ಬರ್ತಾರೆ, ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು 22ನೇ ಆಚಾರ್ಯ ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭುಗಳು 22ನೇ ಆಚಾರ್ಯ, ನಮ್ಮ ಪ್ರಭುಪಾದರು 32ನೇ ಆಚಾರ್ಯ. ಹೀಗೆ ಈ ಒಂದು ಪರಂಪರೆಯಲ್ಲಿ ಈ ಜ್ಞಾನ ಅನ್ನುವಂಥದ್ದು ಸಾಗಿ ಬಂದಿದೆ, ಒಬ್ಬರಿಂದ ಒಬ್ಬರಿಗೆ ಬಂದಿರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಗುರುವಿನಿಂದ ಏನನ್ನ ತಿಳಿದ್ರು ಅದನ್ನೇ ಅವರು ಮುಂದುವರಿಸ್ತಾ ಹೋದ್ರು. ಅಲ್ಲಿ ಯಾವುದೇ ಅವರು ಅವರ ಸ್ವಂತಿಕೆಯನ್ನ ಹೇಳೋದಿಲ್ಲ. ಅವರ ಗುರು ಏನನ್ನ ತಿಳಿಸ್ಕೊಟ್ಟಿದ್ದಾರೆ, ಅವ್ರು ಏನನ್ನ ಆಚರಣೆ ಮಾಡ್ತಾ ಇದ್ದಾರೆ, ಅದನ್ನೇ ಅವರು ಹೇಳಿಕೊಡುವಂತದ್ದು. ಇಲ್ಲಿ 6 ಜನ ಗೋಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಗೋಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಇವರು ಕೂಡ ಪರಂಪರೆಯಲ್ಲಿ ಬರುವಂತವ್ರು. ನಾವು ನೋಡ್ತಾ ಇದ್ವಿ 6 ಜನ ಗೋಸ್ವಾಮಿಗಳು. ಹರೇ ಕೃಷ್ಣ. ಕೃಷ್ಣ, 1 ನಿಮಿಷ. ಕ್ಷಮಿಸಿ. ಓಕೆ, 6 ಜನ ಗೋಸ್ವಾಮಿಗಳು ಯಾರೆಲ್ಲ ಅಂತಂದ್ರೆ ಅದು ಸನಾತನ ಗೋಸ್ವಾಮಿ. ಇವರು ಮೊದಲನೇದಾಗಿ ಬರುವಂತದ್ದು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ. ಇವರೆಲ್ಲರೂ ಕೂಡ ಆಗರ್ಭ ಶ್ರೀಮಂತರಾಗಿರ್ತಾರೆ. ಅವರು ಚೈತನ್ಯ ಮಹಾಪ್ರಭುಗಳನ್ನ ಸಂಧಿಸಿದ ಮೇಲೆ ಅವರಿಗೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಇಚ್ಛೆ ಆಗುತ್ತೆ. ಆಗ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ತ್ಯಾಗ ಮಾಡಿ ಅವರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಭಗವಂತ ಸ್ವತಃ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಅವರ ಸೇವೆಯಲ್ಲಿ ತೊಡಗ್ತಾರೆ. ಅವರಿಗೆ ಕೆಲವು ಆದೇಶಗಳನ್ನ ಚೈತನ್ಯ ಮಹಾಪ್ರಭುಗಳು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ, ಈ ಕಲಿಯುಗದಲ್ಲಿ ಆ ಒಂದು ಬೃಂದಾವನ ಲೀಲೆ ನಡೆದಂತಹ ಜಾಗಗಳು, ಅಂದ್ರೆ ಕುಂಡಗಳು ಅಂತ ಹೇಳ್ತಾರೆ. ಆ ಒಂದು ರಾಧಾಕುಂಡ, ಈ ಎಲ್ಲ ಒಂದೊಂದು ಸ್ಥಳಗಳು, ಲೀಲೆಗಳು ನಡೆದಂತಹ ಸ್ಥಳಗಳು, ಅವುಗಳೆಲ್ಲ ನಶಿಸಿ ಹೋಗಿರುತ್ತೆ. ಅದನ್ನ ನೀವು ಗುರುತಿಸ್ಬೇಕು. ಮತ್ತೆ ಇಲ್ಲಿ ಕೃಷ್ಣನ ಮೊಮ್ಮಗ ವಜ್ರನಾಭ 1000 ದೇವಸ್ಥಾನಗಳನ್ನ ಮಾಡಿದ್ದಾನೆ. ಅದನ್ನ ಈ ಮೊಘಲರು ಬಂದು ಏನ್ ಮಾಡ್ತಾರೆ, ಎಲ್ಲಾ ಒಂದು ದೇವಸ್ಥಾನಗಳನ್ನ ಅಸ್ತವ್ಯಸ್ತ ಮಾಡಿರ್ತಾರೆ. ಮತ್ತೆ ಆ ಒಂದು ವಿಗ್ರಹಗಳನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಈ 6 ಜನ ಗೋಸ್ವಾಮಿಗಳಿಗೆ ಕೊಡ್ತಾರೆ. ನಾವು ನೋಡ್ಬೋದು, ಇವ್ರ 6 ಜನ ಗೋಸ್ವಾಮಿಗಳು ಹೇಗೆ ಕಾಣಿಸ್ತಾ ಇದಾರೆ ಅಂದ್ರೆ, ಅವರು
ಏನು ಶ್ರೀಮಂತರು ಅಂದ್ರೆ ಆಗರ್ಭ ಶ್ರೀಮಂತ ಆಗಿದ್ರೆ ಈಗ ನೋಡಿ ಕೇಳಿಸ್ತಿದ್ಯಾ? ಇಲ್ಲ ಮಾತಾಜಿ, ವಾಯ್ಸ್ ಬ್ರೇಕ್ ಕ್ಲಿಯರ್ ಆಗ್ತಿದೆ. ಕ್ಲಿಯರ್ ಇಲ್ಲ ಮಾತಾಜಿ. ಈಗ ಮಾತಾಜಿ ಹರೇ ಕೃಷ್ಣ. ಈಗ ಐತಿ ಮಾತಾಜಿ. ಇವಾಗ ಕ್ಲಿಯರ್ ಆಗಿದೆ ಮಾತಾಜಿ. ಅಂದ್ರೆ ಇಲ್ಲಿ ಏನಾಗ್ತಿದೆ? ಓಕೆ, ಆಗರ್ಭ ಶ್ರೀಮಂತರಾಗಿದ್ರು ಅವರು ಮೊದಲು ಗೋಸ್ವಾಮಿಗಳು. ನಂತರ ಅವ್ರು ಎಲ್ಲವನ್ನ ತ್ಯಜಿಸಿ ಸನ್ಯಾಸಿಗಳಾಗ್ತಾರೆ. ಸನ್ಯಾಸಿಗಳಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಆದೇಶ ಕೊಡ್ತಾರೆ, ಒಂದು ದೇವಸ್ಥಾನಗಳು ಏನು ವಜ್ರನಾಭ ಅವನು ಕಟ್ಟಿಸಿದ್ದ ಅದನ್ನ ಯಾರು ಮೊಘಲರು ನಾಶ ಮಾಡಿದ್ದಾರೆ ಅದನ್ನ ಪುನರ್ ಸ್ಥಾಪನೆ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಒಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಹಣದ ಅವಶ್ಯಕತೆ ಇದೆ ಅಲ್ವಾ? ಹೌದು. ಸನ್ಯಾಸಿಗಳಾದವರು ಮತ್ತೆ ಹೇಗೆ ಆ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಇಲ್ಲಿ ನಾವು ತಿಳಿತೀವಿ, ಹಣ ಇದ್ರೆ ನಾವು ದೇವಸ್ಥಾನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಭಗವಂತನ ಆಶೀರ್ವಾದ ಇರಬೇಕು. ಈ ಒಂದು 6 ಜನ ಗೋಸ್ವಾಮಿಗಳು ಏನ್ ಮಾಡ್ತಾರೆ, ಅವರು ಚೈತನ್ಯ ಮಹಾಪ್ರಭುಗಳ ಸೇವೆ ಅಂತ ಹೇಳಿ ಅವರು ಮತ್ತೆ ಆ ದೇವಸ್ಥಾನಗಳನ್ನ ಆ ಒಂದು ಭಗವಂತನ ಒಂದು ವಿಗ್ರಹಗಳು, ಶ್ರೀ ವಿಗ್ರಹಗಳು ಅವರಿಗೆ ಸಿಗುತ್ತೆ. ಮತ್ತೆ ಅವರು ದೇವಸ್ಥಾನಗಳನ್ನ ಪುನರ್ ಸ್ಥಾಪನೆ ಮಾಡ್ತಾರೆ. ಮತ್ತೆ ಅವ್ರು ಏನ್ ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳಿಂದ ಈ ಭಕ್ತಿಯ ವಿಚಾರವಾಗಿ ಏನೆಲ್ಲ ತಿಳಿದಿದ್ರು ಅದನ್ನ ಅವರು ಗ್ರಂಥ ರೂಪದಲ್ಲಿ ಬರೆದು ಕಲಿಯುಗದ ಜನರಿಗಾಗಿ ಅದನ್ನ ಅರ್ಪಣೆ ಮಾಡ್ತಾರೆ. ಹೀಗೆ ಈ 6 ಗೋಸ್ವಾಮಿಗಳ ಮಹತ್ವವನ್ನ ನಾವು ನೋಡ್ತೀವಿ. ಈ ಪರಂಪರೆಯಲ್ಲಿ ಬರ್ತಾರೆ ಇವರು ಕೂಡ. ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆ. ನಾವು ಭಗವದ್ಗೀತೆಯನ್ನು ತಿಳ್ಕೊಬೇಕು ಅಂದ್ರೆ ನಮಗೂ ಕೂಡ ಒಂದು ಅರ್ಹತೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನು ಆ ಅರ್ಹತೆ ಅಂತ ಹೇಳಿ ನಾವು ನೋಡೋಣ. ಅಂದ್ರೆ ಅರ್ಜುನನಿಗೆ ಈ ಗೀತೆಯನ್ನ ತಿಳ್ಕೊಳ್ಳಿಕ್ಕೆ ಅವನ ಹತ್ರ ಏನು ಅರ್ಹತೆ ಇತ್ತು ಅಂತದೇ ಅರ್ಹತೆ ನಮ್ಮಲ್ಲೂ ಇದ್ರೆ ಮಾತ್ರನೇ ಕೃಷ್ಣ ಹೇಳ್ತಾ ಇರುವಂತದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಯಾವುದು ಆ ಅರ್ಹತೆ ಅನ್ನೋದನ್ನ ಇಲ್ಲಿ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ ಭಗವಂತ. ಸಾ ಏವಯಂ ಮಯಾತೆ ಅದ್ಯ ಯೋಗ ಪ್ರೋಕ್ತಾ ಪುರಾತನಃ ಭಕ್ತೋ ಅಸಿಮೇ ಸಖಾ ಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ಪರಮಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದ್ದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದ್ರೆ ಯಾರಿಗೆಲ್ಲ ಕೃಷ್ಣನ ಮೇಲೆ ಭಕ್ತಿ ಇದೆ ಮತ್ತೆ ಯಾರೆಲ್ಲ ಅರ್ಜುನನ ಹಾಗೆ ಕೃಷ್ಣನನ್ನ ಪ್ರೀತಿಸ್ತಾರೆ ಅವರಿಗೆ ಮಾತ್ರನೇ ಕೃಷ್ಣ ಹೇಳ್ತಾ ಇರುವಂತಹ ಈ ಒಂದು ಅಲೌಕಿಕ ರಹಸ್ಯ ಶಾಸ್ತ್ರ ಅವರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗಿಲ್ಲದೆ ಯಾರೆಲ್ಲ ಕೃಷ್ಣನನ್ನ ಸಾಧಾರಣ ವ್ಯಕ್ತಿ ಅಂತ ತಿಳಿತಾರೆ, ನಮ್ಮ ಹಾಗೆ ಒಬ್ಬ ಮನುಷ್ಯ ಅಂತ ಅನ್ಕೋತಾರೆ, ಒಬ್ಬ ಇತಿಹಾಸ ಪುರುಷ ಅಂತ ತಿಳ್ಕೋತಾರೆ, ಅಥವಾ ಅವನನ್ನ ದ್ವೇಷಿಸುವಂತವ್ರು ಕೂಡ ಜನ ಇದ್ದಾರೆ. ಆ ರೀತಿ ಯಾರಾದ್ರೂ ಭಗವಂತನನ್ನ ದ್ವೇಷಿಸ್ತಾರೆ ಅಂದ್ರೆ ಅವನೀಗ ಏನ್ ಹೇಳ್ತಾ ಇದ್ದಾನೆ ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಭಗವಂತನ ಮೇಲೆ ಅಸೂಯೆ ಇದೆ, ಹೊಟ್ಟೆ ಕಿಚ್ಚಿದೆ ಅಂತವ್ರು ಅವನನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕೃಷ್ಣ ಸ್ವತಃ ಹೇಳ್ತಾ ಇದ್ದಾನೆ. ಅವನ ಶಾಸ್ತ್ರವನ್ನ ತಿಳಿಬೇಕಂದ್ರೆ ನಮಗೆ ಅವನ ಮೇಲೆ ಭಕ್ತಿ ಅನ್ನುವಂಥದ್ದು, ಅವನ ಮೇಲೆ ಸ್ನೇಹ ಅನ್ನುವಂಥದ್ದು, ಅವನ ಮೇಲೆ ಪ್ರೀತಿ ಅನ್ನುವಂಥದ್ದು ಇರಬೇಕು. ಅವರನ್ನ ದೇವೋತ್ತಮ ಪರಮಪುರುಷ ಅಂತ ಒಪ್ಕೋಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ನಿಮಗೆ ಅವನ ದೇವೋತ್ತಮ ಪರಮಪುರುಷ ಅಂತ ತಿಳಿಲಿಲ್ಲ ಆದ್ರೂ ಪರವಾಗಿಲ್ಲ, ಆ ಒಂದು ಸತ್ಯವನ್ನ ನೀವು ಒಪ್ಕೊಂಡ್ರೆ, ಗುರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಒಪ್ಕೊಂಡ್ರೆ ಸಾಕು, ನಿಮ್ಗೆ ಭಗವದ್ಗೀತೆಯನ್ನ ತಿಳಿಲಿಕ್ಕೆ ನೀವು ಅರ್ಹತೆಯನ್ನ ಪಡಿತೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಹೇಗೆ? ನೀನು ಸಮಕಾಲೀನ ಅಂದ್ರೆ ಇಲ್ಲಿ ಅರ್ಜುನನಿಗೆ ಪ್ರಶ್ನೆ ಉಂಟಾಗ್ತಾ ಇದೆ, ನಮಗೂ ಬರುತ್ತೆ ಅಲ್ವಾ? ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೂ ಮುಂಚೆ ನಾನು ಸೂರ್ಯದೇವನಿಗೆ ಹೇಳಿದ್ದೀನಿ, ಸೂರ್ಯದೇವನಿಂದ ಮನುವಿನಿಂದ ಇಕ್ಷ್ವಾಕು, ಹೀಗೆ ರಘುವಂಶ ಅಂದ್ರೆ ರಾಮನ ವಂಶದಲ್ಲಿ ಇದು ಈ ಜ್ಞಾನ ಸಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಈಗ ಅರ್ಜುನನಿಗೆ ಪ್ರಶ್ನೆ ಬರ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ನಾನು ಒಂದೇ ವಯಸ್ಕರು, ನಮ್ಮಿಬ್ಬರ ಒಂದು ವಯಸ್ಸು ಒಂದೇ ವಯಸ್ಸು. ನಾನು ಹುಟ್ಟಕ್ಕೆ ಮುಂಚೆ ಬಂದಂತಹ ರಾಮನ ವಂಶಕ್ಕಿಂತ ಹಿಂದೆ ಬಂದಂತಹ ಸೂರ್ಯನಿಗೆ ನೀನು ಹೇಗೆ ಹೇಳಕ್ಕೆ ಆಗುತ್ತೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದಲ್ವಾ? ಎಲ್ಲರಿಗೂ ಅನ್ಸುತ್ತಲ್ವಾ? ಅರೆ ಕೃಷ್ಣ, ನಿನ್ಗೂ ನನಗೂ ಒಂದೇ ಏಜ್ ಗ್ರೂಪ್, ನೀನೇಗಪ್ಪ ಅಷ್ಟು ಹಳೇದಾಗಿ ಹೋಗಿ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಸೂರ್ಯನಿಗೆ ರಘುಕುಲದ ಸೂರ್ಯವಂಶದಲ್ಲಿ ಅದನ್ನ ಜ್ಞಾನವನ್ನ ಕೊಡೋದಕ್ಕೆ ಸಾಧ್ಯ ಆಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕೃಷ್ಣ ಏನಂತ ಹೇಳ್ತಾನೆ ನೋಡೋಣ. ಕೃಷ್ಣ ಹೇಳ್ತಾ ಇದ್ದಾನೆ, ಅಪರಂ ಭವತು ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜ್ಞಾನಿಯಾಂ ತ್ವಂ ಅದೌ ಪ್ರೋಕ್ತವಾನ್ ಇತಿ. ಅರ್ಜುನನು ಕೇಳಿದನು, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು, ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಅಂದ್ರೆ ನೀನು ಅವನಿಗೆ ಹೇಳಿದ್ದೆ ಅನ್ನೋದನ್ನ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ ಅಂದ್ರೆ ಈಗ ನಾವು ಲೆಕ್ಕ ಹಾಕಿ ನೋಡುವಂಥದ್ದು.
ಅಂದ್ರೆ ಭಗವಂತ ಹೇಳಿದ ಪ್ರಕಾರ ಅವನು ವಿವಸ್ವಾನನಿಗೆ ಹೇಳಿರ್ಬೇಕು ಅಂದ್ರೆ ಎಷ್ಟು ವರ್ಷಗಳ ಹಿಂದೆ ಈ ಒಂದು ಜ್ಞಾನ, ಭಗವದ್ಗೀತೆ ಜ್ಞಾನ ನಾವೆಲ್ಲ ತಿಳಿದ ಹಾಗೆ ಅರ್ಜುನನಿಗೆ ಎಷ್ಟು ವರ್ಷಗಳ ಹಿಂದೆ ಹೇಳಿದ? 5,000 ವರ್ಷಗಳಿಂದ. 5,000 ವರ್ಷಗಳ ಹಿಂದೆ ಅರ್ಜುನನಿಗೆ ಹೇಳಿದ. ಈಗ ಅರ್ಜುನನ ಹತ್ರ ಕೃಷ್ಣನೇ ಹೇಳ್ತಾ ಇದ್ದಾರೆ, ನಿನಗೂ ಮುಂಚೆ ನಾನು ರಘುವಂಶ ಸೂರ್ಯವಂಶದಲ್ಲಿ ಇದನ್ನ ಹೇಳಿದ್ದೀನಿ ಅಂತ. ಹಾಗಾದ್ರೆ ಆ ಸೂರ್ಯವಂಶ ಅದು ಎಷ್ಟು ಹಳೆಯ ಒಂದು ಜ್ಞಾನ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಆ ಜ್ಞಾನ ಎಷ್ಟು ವರ್ಷಗಳ ಹಿಂದೆ ಬಂದಿದೆ ಭೂಮಿಗೆ ಅಂತ ನಾವು ನೋಡೋಣ. ಅದನ್ನ ತಿಳ್ಕೊಬೇಕಂದ್ರೆ ನಾವು ಬ್ರಹ್ಮನ ಒಂದು ಜೀವನವನ್ನ ತಿಳಿಬೇಕಾಗುತ್ತೆ. ಬ್ರಹ್ಮನ ಬದುಕು, ಅವನ ಒಂದು ಜೀವಿತ ಅವಧಿ ಎಷ್ಟು ಅನ್ನೋದನ್ನ ಮೊದಲಿಗೆ ತಿಳಿಬೇಕಾಗುತ್ತದೆ. ಈಗ ಯುಗಗಳಲ್ಲಿ ಎಷ್ಟು ಯುಗಗಳಿದೆ? ಹರೇ ಕೃಷ್ಣ. 4 ಯುಗಗಳು. ಯಾವ್ದೆಲ್ಲ 4 ಯುಗಗಳು? ಕಲಿಯುಗ, ತ್ರೇತಾಯುಗ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ. ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ. ಸತ್ಯಯುಗ. ಕಲಿಯುಗ 4 ವರ್ಷದ 32,000 ವರ್ಷಗಳು. ಅದಕ್ಕೆ 2ರಷ್ಟು ಅಂದ್ರೆ ದ್ವಾಪರ ಯುಗ. ಕಲಿಯುಗಕ್ಕೆ 3 ಪಟ್ಟು ಅಂದ್ರದು ತ್ರೇತಾಯುಗ, ಕಲಿಯುಗಕ್ಕೆ 4 ಪಟ್ಟು ಅಂದ್ರದು ಸತ್ಯಯುಗ. ಸತ್ಯಯುಗ. ಈಗ ನಾವು ಕೌಂಟ್ ಮಾಡೋಣ. ಕಲಿಯುಗಕ್ಕೆ 2ರಷ್ಟು ಅಂದ್ರೆ ದ್ವಾಪರ ಯುಗ. ಎಷ್ಟಾಯ್ತು? 3 ಆಯ್ತಲ್ವಾ? ಕಲಿಯುಗಕ್ಕೆ 3ರಷ್ಟು ಅಂದ್ರೆ ತ್ರೇತಾಯುಗ. ಎಷ್ಟಾಯ್ತು? 6 ಆಯ್ತು. ಆರಾಯ್ತು. ಕಲಿಯುಗಕ್ಕೆ 4ರಷ್ಟು ಅಂತಂದ್ರೆ ಸತ್ಯಯುಗ. ಈ 4 ಯುಗ ಸೇರಿದ್ರೆ ಅದನ್ನ ಒಂದು ದಿವ್ಯ ಯುಗ ಅಂತ ಕರೀತಾರೆ. ಆ ದಿವ್ಯ ಯುಗ ಅಂತಂದ್ರೆ ಕಲಿಯುಗದ 10 ಪಟ್ಟು ಅಲ್ವಾ? ಕಲಿಯುಗದ 10 ಪಟ್ಟು ಅಂದ್ರೆ ಅದು ಒಂದು ದಿವ್ಯ ಯುಗ. ಈಗ ಒಂದು ಮನ್ವಂತರ ಅವನು ಮನುವಿಗೆ ಹೇಳಿದ ಅಲ್ವಾ? ಸೂರ್ಯ ಅವನ ಮಗ ಸೂರ್ಯ. ಮನುವಿಗೆ ಹೇಳಿದ. ಆಗ ಮನುವಿನ ಆಯಸ್ಸು ಎಷ್ಟು, ಅವನ ಜೀವನ ಎಷ್ಟು ಅವಧಿ ನಾವು ನೋಡ್ಬೇಕು ಅಂದ್ರೆ 71 ದಿವ್ಯ ಯುಗ ಸೇರಿದ್ರೆ ಮನುವಿನ ಒಂದು ಆಯಸ್ಸು, ಅವನ ಜೀವಿತಾವಧಿ 71 ದಿವ್ಯ ಯುಗ. ಈಗ ನಾವು ನೋಡಿದ್ವಲ್ಲ 10 ಕಲಿಯುಗ ಅಂತದ್ದು 71 ದಿವ್ಯ ಯುಗಗಳು ಬಂದ್ರೆ ಮನ್ವಂತರ ಅಂದ್ರೆ ಮನುವಿನ ಒಂದು ಆಯಸ್ಸು, ಅವನ ಒಂದು ಜೀವಿತಾವಧಿ. ಈಗ ಬ್ರಹ್ಮನ ಆಯಸ್ಸು ಹೇಗೆ ಅಂತಂದ್ರೆ ಬ್ರಹ್ಮನ ಒಂದು ಕಲ್ಪ ಅಂತಾರೆ. ಕಲ್ಪ ಅಂದ್ರೆ ಅವನ ಒಂದು ದಿನ. ಅವನ ಒಂದು ದಿನದಲ್ಲಿ ಎಷ್ಟು ಜನ? 14 ಜನ ಮನುಗಳು ಬಂದು ಹೋಗ್ತಾರೆ. ಈ ಮನುಗಳು ಬಂದು ಹೋಗುವ ಮಧ್ಯದಲ್ಲಿ ಬರುವಂತಹ ಸಮಯವನ್ನ ಸಂಧ್ಯಾ ಅಂತ ಕರೀತಾರೆ. ಅಂದ್ರೆ ಒಂದು ಮನುವಿನಿಂದ ಇನ್ನೊಂದು ಬರುವಕ್ಕೆ ಮಧ್ಯದಲ್ಲಿ ಒಂದು ಗ್ಯಾಪ್ ಬರುತ್ತಲ್ಲ, ಅದನ್ನ ಸಂಧ್ಯಾ ಅಂತ ಕರೀತಾರೆ. ಹೀಗೆ ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ. ಆ ಒಂದು ದಿನದಲ್ಲಿ 14 ಜನ ಮನುಗಳು ಬರ್ತಾರೆ. ಮತ್ತೆ 14 ಜನ ಮನುಗಳು ಅಂತಂದ್ರೆ ಎಷ್ಟು ದಿವ್ಯ ಯುಗಗಳು? 71 ಮನ್ವಂತರಗಳು ಅಲ್ವಾ? 71 × 14 ಪ್ಲಸ್ 15 ಸಂಧ್ಯೆಗಳನ್ನ ಸೇರಿಸಿದ್ರೆ ಬ್ರಹ್ಮನ ಒಂದು ಕಲ್ಪ ಅಂದ್ರೆ 1,000 ದಿವ್ಯ ಯುಗಗಳು. ಎಷ್ಟಾಗುತ್ತೆ? ಬ್ರಹ್ಮನ ಒಂದು ದಿನ ಅಂದ್ರೆ 1,000 ದಿವ್ಯ ಯುಗಗಳು. ಒಂದು ದಿವ್ಯ ಯುಗ ಅಂತಂದ್ರೆ 10ರಷ್ಟು ಕಲಿಯುಗ. ತಲೆ ಸುತ್ತುತ್ತೆ ನಮ್ಗೆ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ನೋಡಿದ್ರೆ. ಈಗ ಅರ್ಥನೇ ಆಗ್ಲಿಲ್ಲ. ಅರ್ಥ ಆಗಿಲ್ಲ ಮಾತಾಜಿ. ಒಂದ್ಸರಿ ಇದನ್ನ ನೀವು ಸ್ಲೈಡ್ಸ್ ಕಳಿಸ್ತಾರೆ, ಟ್ರೈ ಮಾಡಿ ನೋಡಿ. ನಾಳೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಮತ್ತೆ ಹೇಳ್ತೇನೆ. ಕಲಿಯುಗದ 10 ಪಟ್ಟು ಸೇರಿದ್ರೆ ಒಂದು ದಿವ್ಯ ಯುಗ. ಕಲಿಯುಗನ 10ರಷ್ಟು ಹಾಕಿದ್ರೆ ಒಂದು ದಿವ್ಯ ಯುಗ. ಒಂದು ದಿವ್ಯ ಯುಗನ 71 ಸಲ ಹಾಕಿದ್ರೆ ಒಂದು ಮನ್ವಂತರ, ಮನುವಿನ ಆಯಸ್ಸು. ಆ ಒಂದು ಮನು ಬ್ರಹ್ಮನ ಒಂದು ದಿನದಲ್ಲಿ 14 ಜನ ಮನುಗಳು ಬಂದು ಹೋಗ್ತಾರೆ. ಮತ್ತೆ ಇದು ಅವನ ಒಂದು ದಿನ ಆಯ್ತು, ಅಷ್ಟೇ ಅವನ ಒಂದು ರಾತ್ರಿ ಕೂಡ ಇದೆ. ಬ್ರಹ್ಮನ ಇದು ಒಂದು ದಿನ ಅನ್ನುವಂಥದ್ದು 1000 ದಿವ್ಯ ಯುಗಗಳು. ಅವರ ಒಂದು ರಾತ್ರಿಗೂ ಅಷ್ಟೇ ಸಮಯ ಇದೆ. ಆದ್ರೆ ಈಗ ಬ್ರಹ್ಮನಿಗೆ ಎಷ್ಟು ಆಯಸ್ಸಾಗಿದೆ ಅದನ್ನ ನೋಡ್ತೀವಿ. ಅವನಿಗೀಗ 50 ವರ್ಷ ವಯಸ್ಸಾಗಿದೆ, ಮಧ್ಯ ವಯಸ್ಕನಾಗಿದ್ದಾನೆ. ಅದನ್ನ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಕೊಡ್ತಾ ಇದ್ದಾರೆ. ಬ್ರಹ್ಮ ಅವನು 50 ವರ್ಷ ಕಳೆದಿದ್ದಾನೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ದಿವ್ಯ ಯುಗ ಅಂತಂದ್ರೆ 10ರಷ್ಟು ಕಲಿಯುಗ. ಕಲಿಯುಗ ಅಂದ್ರೆ 4,32,000. ಅದ್ರ 10ರಷ್ಟು ಅಂದ್ರೆ ಒಂದು ದಿವ್ಯ ಯುಗ. ಆದ್ರೆ ಇಲ್ಲಿ ನಾನು ಹೇಳಿದೆ ಮನುಗಳು 71 ಜನ ಬಂದು ಹೋಗ್ತಾರೆ, 14 ಜನ ಬಂದು ಹೋಗ್ತಾರೆ. ಒಬ್ಬ ಮನುವಿಗೆ 71 ದಿವ್ಯ ಯುಗ ಬರುತ್ತೆ ಅಂತ. 14 × 71 ಪ್ಲಸ್ ಸಂಧ್ಯಾ 15 ಸಂಧ್ಯಾಗಳು ಬರುತ್ತೆ. ಅದೆಲ್ಲವನ್ನು ಆಡ್ ಮಾಡಿದ್ರೆ 1000 ದಿವ್ಯ ಯುಗಗಳು. ಮತ್ತೆ ಇಲ್ಲಿ 2 ಏನಕ್ಕೆ ಹೇಳ್ತಾ ಇದಾರೆ ಅಂದ್ರೆ ಅದು ಕಲ್ಪ. ಕಲ್ಪ ಅಂದ್ರೆ ದಿನ ಮತ್ತೆ ರಾತ್ರಿ. ದಿನ ಮತ್ತೆ ರಾತ್ರಿ 2 ಸೇರಿದ್ರೆ ಒಂದು ದಿನ ಆಗುತ್ತಲ್ವಾ? ಅವನ ಒಂದು ಬರೀ ದಿನವನ್ನ ಹೇಳ್ತಾ ಇದ್ವಿ. ಈಗ ಕಲ್ಪ ಅಂತಂದ್ರೆ ಒಂದು ದಿನ ಮಾತ್ರ ಆಯ್ತು. ಅಷ್ಟೇ ಅವನ ರಾತ್ರಿ ಕೂಡ ಇದೆ, ಅದಕ್ಕೆ × 2. ಮತ್ತೆ ಇಲ್ಲಿ ಅವನು 50 ವರ್ಷ ಕಳೆದಿದ್ದಾನೆ ಬ್ರಹ್ಮ. ನಮಗೆ ಒಂದು ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ? 365. 365. ಬ್ರಹ್ಮನಿಗೆ ಅವನ ಒಂದು ವರ್ಷದಲ್ಲಿ 360 ದಿನಗಳಿರುತ್ತೆ. ಸೊ ಆ ಒಂದು ವರ್ಷವನ್ನ ಇಲ್ಲಿ ಇಂಟು ಮಾಡಿದ್ದಾರೆ. ನಂತರ ಅದೇ ರೀತಿ ಇದು ಬ್ರಹ್ಮನ ಆಯಸ್ಸು, ಬ್ರಹ್ಮ ಕಳೆದಿರುವಂತಹ ಒಂದು ಅವನ ಆಯಸ್ಸು. ನಂತರ
ಅಷ್ಟು ಆಗಿ ಮತ್ತೆ ಇನ್ನ ಎಷ್ಟು ಬರೀ ಅವನ ಬ್ರಹ್ಮನ 50 ವರ್ಷ ಆಗಿ ಅಲ್ಲಿಗೆ ನಿಂತಿಲ್ಲ, ಇದು ಕೆಲವು ಮನ್ವಂತರಗಳು ಕೂಡ ಹೋಗಿದೆ. ಅಂದ್ರೆ ಅವನ ಒಂದು ಕಲ್ಪದಲ್ಲಿ 14 ಜನ ಮನ್ವಂತರರು ಬರ್ತಾರೆ, ಮನುಗಳು ಬರ್ತಾರೆ. ಈಗ 6 ಜನ ಮನುಗಳು ಬಂದು ಹೋಗಿದ್ದಾರೆ, ಈಗಾಗ್ಲೇ 6 ಜನದು ಆಗಿದೆ, 6 ಜನ ಬಂದಿದ್ದಾರೆ. ಅಂದ್ರೆ ಅಲ್ಲಿ 6 ಇಂಟು ಕಲಿಯುಗದ 10ರಷ್ಟು ದಿವ್ಯಯುಗಗಳು ಸಾಗಿದೆ. ಇದು ಡಿವೈಡೆಡ್ ಬೈ 14 ಅಂದ್ರೆ 14 ಜನ ಮನುಗಳು ಬರ್ಬೇಕು, ಅದರಲ್ಲಿ 6 ಜನ ಬಂದಿದ್ದಾರೆ ಅಂತ. ನಂತರ ಈಗ ಅಷ್ಟು ಮಾತ್ರ ಅಲ್ಲ, ಮನ್ವಂತರ ಮಾತ್ರ ಅಲ್ಲ, ಈಗ 77 ಚಕ್ರ ಈ 4 ಯುಗಗಳು ಸಾಗಿದೆ. ಅಂದ್ರೆ ಈ ದಿವ್ಯಯುಗಗಳು 77 ಚಕ್ರಗಳು ಮುಗಿದಿದ್ದೆ ಅಂತ. ಸಾರಿ 27 ಚಕ್ರಗಳು, 27 ಇಂಟು ಕಲಿಯುಗದ 10ರಷ್ಟು. ಇಲ್ಲಿ ಅವನಿಗೆ 50 ವರ್ಷ ಆಗಿದೆ, 50 ವರ್ಷ ಆದ್ಮೇಲೆ 6 ಜನ ಮನುಗಳು ಬಂದಿದ್ದಾರೆ, ಮನುಗಳು ಬಂದಿದ್ದ ಆದ್ಮೇಲೂ ಕೂಡ ಅಲ್ಲಿ 27 ದಿವ್ಯಯುಗಗಳು ಆಗಿದೆ. ನಂತರ ಈಗ ನಾವು ಯಾವ ಯುಗದಲ್ಲಿದ್ದೀವಿ? ಕಲಿ ಹೌದಲ್ವಾ? ಅದನ್ನು ಹಾಕಿದ್ದಾರೆ. ಈಗ ಕಲಿಯುಗದಲ್ಲೂ ಕೂಡ ಕೆಲವು ಸಮಯ ಆಗೋಗಿದೆ. ಎಷ್ಟು ವರ್ಷ ಮುಗ್ದೋಗಿದೆ ಅಂತ ಇದ್ದಾರೆ? ಸರಿಸುಮಾರು 5,000. 5,117 ಹೆಚ್ಚು ಕಡಿಮೆ ಅಷ್ಟು ವರ್ಷಗಳು ಆಗೋಗಿದೆ. ಹಾಗಾದ್ರೆ ಬ್ರಹ್ಮನ ಆಯಸ್ಸು ಈಗ ಎಷ್ಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ ಆಯಸ್ಸು ಈಗ 155.522 ಟ್ರಿಲಿಯನ್ ವರ್ಷಗಳು. ತಲೆ ಸುತ್ತುತ್ತೆ ಇಷ್ಟೊಂದು ವರ್ಷ ಬ್ರಹ್ಮ ಇದ್ದಾನೆ ಅಂತ ತಿಳಿದಾಗ. ಓಕೆ, ಈಗ ಮನುವಿನ ಜೀವನ ಅಂದ್ರೆ ಮನ್ವಂತರ, ಅವನು ಸೂರ್ಯದೇವ ಅವನ ಮಗನಿಗೆ ಹೇಳ್ತಾ ಇದ್ದಾನೆ, ಮನುವಿಗೆ. ಸೊ ಮನುವಿನ ಜೀವನದ ಬಗ್ಗೆ ತಿಳಿಸ್ತಾ ಇದ್ದಾರೆ. 4 ಯುಗಗಳು 27 ಚಕ್ರ ಮುಗ್ದಿದೆ. ಅಂದ್ರೆ ಈ ಒಂದು 6ನೇ ಮನು ಅವನ ಒಂದು ಸಮಯದಲ್ಲಿ 4 ಯುಗಗಳ ಅಂದ್ರೆ ಈ ದಿವ್ಯ ಯುಗಗಳು 27 ಯುಗಗಳು ಆಗಿದೆ. ಅದನ್ನ ಕೊಡ್ತಾ ಇದ್ದಾರೆ ಕ್ಯಾಲ್ಕುಲೇಷನ್. ಮತ್ತೆ ಸತ್ಯ, ತ್ರೇತ, ದ್ವಾಪರ ಕೂಡ ಮುಗಿದೋಗಿದೆ. ಮತ್ತೆ ಕಲಿಯುಗದಲ್ಲೂ ಇಷ್ಟು ಸಮಯ ಆಗೋಗಿದೆ. ಸೊ ಮನುವಿನ ಜೀವನ ಅವಾಗ ಎಷ್ಟಾಯ್ತು ಅಂತ ಹೇಳ್ತಾ ಇದ್ದಾರೆ. ಮನುವಿನ ಜೀವನ ಆಗ 120.533 ಮಿಲಿಯನ್ ವರ್ಷಗಳು. ಅಂದ್ರೆ ಈ ವಿವಸ್ವಾನನಿಗೆ ಹೇಳಿದ ಕೃಷ್ಣ, ಆ ವಿವಸ್ವಾನನಿಂದ ಮನುವಿಗೆ ತಿಳಿದಿದ್ದು. ಹಾಗಾದ್ರೆ ಕೃಷ್ಣ ಈ ಒಂದು ಭಗವದ್ಗೀತೆಯ ಜ್ಞಾನವನ್ನ ಅವನು 120 ಮಿಲಿಯನ್ ವರ್ಷಗಳ ಹಿಂದೆನೆ ಕೊಟ್ಟಿದ್ದಾನೆ. ಅಷ್ಟೂ ಪುರಾತನವಾದ ಜ್ಞಾನ. ಹೇಳ್ತಾರೆ ಬೈಬಲ್ ಯಾವಾಗ ಬಂತು, ಕುರಾನ್ ಯಾವಾಗ ಬಂತು, 2000 ವರ್ಷಗಳ ಹಿಂದೆ, ಆ ರೀತಿ ಎಲ್ಲ ಹೇಳ್ತಾರೆ. ಅವರ 2000 ವರ್ಷ ಎಲ್ಲಿ, ನಮ್ಮ 120 ಮಿಲಿಯನ್ ವರ್ಷಗಳು ಎಲ್ಲಿ. ನಾವು ಏನ್ ಕಲಿತಾ ಇದೀವಿ ದಿವ್ಯ ಜ್ಞಾನ ಈ ಭಗವದ್ಗೀತೆ ಮೂಲಕ, ಅದು ಅಷ್ಟೊಂದು ಪುರಾತನವಾದ ಜ್ಞಾನ, ಅಷ್ಟು ಹಿಂದಿನ ಕಾಲದಿಂದ ಬಂದಂತಹ ಜ್ಞಾನ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಈಗ ಬ್ರಹ್ಮನ ಒಂದು ದಿನವನ್ನ ಕೊಡ್ತಾ ಇದ್ದಾರೆ ಲೆಕ್ಕ, 8,640 ಮಿಲಿಯನ್ ವರ್ಷಗಳು. ಬ್ರಹ್ಮನಿಗೆ ಒಂದು ಗಂಟೆ ಅಂತಂದ್ರೆ ಅದು 360 ಮಿಲಿಯನ್ ವರ್ಷಗಳು. ಬ್ರಹ್ಮನ ಒಂದು ನಿಮಿಷ ಅಂದ್ರೆ ಅದು 6 ಮಿಲಿಯನ್ ವರ್ಷಗಳು. ಅವನ ಒಂದು ಸೆಕೆಂಡ್ ಅಂದ್ರೆ 100 ವರ್ಷಗಳು. 100 ವರ್ಷ ನಾವ್ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. 100,000,000 ವರ್ಷಗಳು, 100,000 ವರ್ಷಗಳು ನಾವ್ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ಅವನ ಒಂದು ಸೆಕೆಂಡ್ ಅಷ್ಟೇ ಅದು. ಇಷ್ಟೊಂದು ಆಯಸ್ಸು ಬ್ರಹ್ಮನಿಗೆ ಇದೆ. ಆ ಮೂಲಕ ನಾವು ಈ ಒಂದು ಭಗವದ್ಗೀತೆ ಜ್ಞಾನ ಭೂಮಿಗೆ ಬಂದು ಎಷ್ಟು ವರ್ಷ ಆಯ್ತು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಈಗ ಭಗವದ್ಗೀತೆ ಭೂಮಿಗೆ ಬಂದು, ಓ ಕೃಷ್ಣ, ಹರೇ ಕೃಷ್ಣ, ಕೇಳಿಸ್ತಿದಲ್ವಾ? ಮಾತಾಜಿ ಕೇಳಿಸ್ತಾ ಕೇಳಿಸ್ತಿದೆ ಇದೆ. ಮಾತಾಜಿ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಈ ಒಂದು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಭಗವದ್ಗೀತೆ ಇತಿಹಾಸವನ್ನ ಅವರು ಕೂಡ ಹೇಳಿದ್ದಾರೆ. ಭಗವದ್ಗೀತೆ ಯಾವಾಗ ಬಂತು ಅಂತ. ತ್ರೇತಾಯುಗಾದೌ ಚ ತಥೋ ವಿವಸ್ವಾನ್ ಮನವೇದದೌ ಮನಶ್ಚಾಲೋಕ ವೃತ್ತಿ ಅರ್ಥಂ ಸುತ ಇಕ್ಷ್ವಾಕ ವೇದದೌ ಇಕ್ಷ್ವಾಕುನಾ ಚ ಕಥಿತೋ ವ್ಯಾಪ್ಯ ಲೋಕಾನ್ ಅವಸ್ಥಿತಃ. ಆ ಒಂದು ಶ್ಲೋಕದ ಅರ್ಥ ಏನು ಅಂತಂದ್ರೆ, ಪರಮಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದುದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಅಂದ್ರೆ ಇಲ್ಲಿ ತ್ರೇತಾ ಮತ್ತು ದ್ವಾಪರ ಯುಗದ ಒಂದು ಸಂಖ್ಯೆನ ಕೊಡ್ತಾ ಇದ್ದಾರೆ. ತ್ರೇತಾಯುಗ ಅಂತಂದ್ರೆ ಡಿಸ್ಟರ್ಬೆನ್ಸ್ ಇದೆ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತದೆ ಮಾತಾಜಿ. ಮಿಡಲ್ ಅಲ್ಲಿ ಮಾತಾಜಿ ನೀವು ಶೇರ್ ಮಾಡ್ತೀರಾ ಸ್ಲೈಡ್ಸ್? ನನ್ಗೆ ಇಲ್ಲಿ ವೈಫೈ ಹೋಯ್ತು. ಓಕೆ ಮಾತಾಜಿ. ಶೇರ್ ಮಾಡುದಾ ಮಾತಾಜಿ? ಹಾ ಮಾತಾಜಿ. ಮಾತಾಜಿ ನೀವು ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ಬೇಕಂತ ಮೆಸೇಜ್ ಬಂತು. ಓಕೆ, ಇಲ್ಲಿ ಮಾತಾಜಿ ನೀವು ಹೋಸ್ಟ್ ಇದ್ದೀರಾ, ನೀವು ಮಾಡ್ಬೋದು. ಓಕೆ, ನಾನು ನಿಮ್ಮನ್ನ ಮೊದಲು ಹೋಸ್ಟ್ ಮಾಡ್ತೀನಿ. ಇಲ್ಲ ಮಾತಾಜಿ, ನೀವೇ ಮಾಡಿ. ಅಂದ್ರೆ ಹೋಸ್ಟ್ ನೀವೇ ಆಗಿ, ಯಾಕಂದ್ರೆ ನಮ್ಗೆ ಇಲ್ಲಿ ಅದು ವೈಫೈ ಏನೋ ಅಲೋ ಮಾಡ್ತಾ ಇಲ್ಲ. ಓಕೆ ಮಾತಾಜಿ. ಹರೇ ಕೃಷ್ಣ. ಒಂದು ಹಾಗಾದ್ರೆ ಡೇ 4 ಮಾತಾಜಿ, ಮಾತಾಜಿ ದಿವ್ಯ ಜ್ಞಾನ. ಮಿನಿಟ್ ತೆಗಿತೀನಿ. ಒಂದು ನಿಮಿಷ. ಹಾ. ಒಂದು ನಿಮಿಷ. ಒಂದು ಈಗ ಮಾತಾಜಿ ನಾನ್ ಮಾಡ್ಲಾ ಮಾತಾಜಿ? ಪ್ರವೀಣ ಮಾತಾಜಿ ಸಿಗ್ಲಿಲ್ವಾ? ನಿಮ್ದು ಓಪನ್ ಆಗಿದೆ ಮಾತಾಜಿ? ಹಾ, ನಂದು ಓಪನ್ ಇದೆ ಮಾತಾಜಿ. ಮಾತಾಜಿ ಮಾಡಿ, ಮಾತಾಜಿ ಜ್ಯೋತಿಷ್ ನೀವು ಮಾತಾಜಿ ಮಾಡಿ. ನೀವು ಕೋ-ಹೋಸ್ಟ್ Okay. ಇದ್ದೀರಲ್ಲ ಮಾತಾಜಿ? ಇಲ್ಲ ಮಾಡಿಲ್ಲ ಮಾತಾಜಿ, ಕೋಸ್ಟ್ ಮಾಡಿ. ಇಲ್ಲ ಮಾಡಿದ್ದಾವೆ, ಹೋಯ್ತಾ? ಹಾ, ಮಾಡಿದ್ದಾವೆ, ಇದೆ ಇದೆ ಮಾಡಿದ್ದಾವೆ. ಇದೆ. ಓಕೆ. ಮಾಡ್ತೀವಲ್ವಾ ಮಾತಾಜಿ? ಹಾ ಮಾತಾಜಿ. ನಾನೊಂದು 3ನೇ ಅಧ್ಯಾಯ ಪ್ಲಸ್ ಆಯ್ತು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಓಕೆ ಓಕೆ. ಶೇರ್ ಮಾಡು. ವಾಟ್ಸಪ್ ನಲ್ಲಿ ಇದೆ. ಇದೆ ಅಲ್ವಾ ಮಾತಾಜಿ ನಿಮ್ದು? ಜ್ಯೋತಿಶ್ರೀ ಮಾತಾಜಿ ನೆಟ್ವರ್ಕ್ ಇದೆ ಅಲ್ವಾ? ಹಾ ಇದೆ ಮಾತಾಜಿ, ನಂದು ಹೋಗಿಲ್ಲ. ನಿಂದಲ್ಲ, ನಂದು ವಾಟ್ಸಪ್. ಪ್ರವೀಣ ಮಾತಾಜಿ, ಪ್ರವೀಣ ವೆಲ್ಕು. ಹಾ, PPT 1 ಲೆವೆಲ್ 1 ಇದು. ಡೇ 4. ಕಾಣಿಸ್ತಿದೆಯಾ ಮಾತಾಜಿ? ಹಾ ಮಾತಾಜಿ, ಕಾಣ್ತಿದೆ. ಸ್ಲೈಡ್ಸ್ ಹೋಗಿ ಮಾತಾಜಿ. ಹಾ ಮಾತಾಜಿ ಹೋಗ್ತೆ.
ಎಷ್ಟನೇ ಸ್ಲೈಡ್ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಮುಂದೆ ಹೋಗಿ ಮಾತಾಜಿ ಹೇಳ್ತೇನೆ. ಇಲ್ಲಿ ಅದೆಲ್ಲ ಆಗಿದೆ, ಪರಂಪರೆ ಎಲ್ಲ ಆಯ್ತು. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದೆ, ಎಷ್ಟು ಹಿಂದೆ ಪುರಾತನವಾದದ್ದು ಅಂತ. ಇನ್ನ ಕೆಳಗಡೆ ಹೋಗಿ ಮಾತಾಜಿ, ಇನ್ನ ಹೋಗಿ. ಒಂದ್ ನಿಮಿಷ, ಇನ್ನು ಕೆಳಗೆ. ಹೌದು, ಕ್ಯಾಲ್ಕುಲೇಷನ್ ಎಲ್ಲ ಮುಗ್ದಿತ್ತು ಮಾತಾಜಿ. ಅದೇ ಕ್ಯಾಲ್ಕುಲೇಷನ್. ಇದು ಮುಗ್ದಿತ್ತಲ್ಲ ಮಾತಾಜಿ? ಮಾತಾಜಿ, ಇದು ಬ್ರಹ್ಮನ ದಿನದಲ್ಲಿ ಆಗಿತ್ತು. ಆಮೇಲೆ ನಾನು ಮಹಾಭಾರತದ ಶ್ಲೋಕನು ಹೇಳಿದ್ದೆ ಅನ್ಸುತ್ತೆ, ಕೇಳಿತಾ ಇಲ್ಲ ಗೊತ್ತಿಲ್ಲ. ಇದು ಕೇಳಿತಲ್ಲ ಮಾತಾಜಿ ನಾ ಹೇಳಿದ್ದು? ಆದ್ರೆ ಮಹಾಭಾರತದಲ್ಲಿ ಇವತ್ತು ಇದಾಯ್ತಲ್ಲ ಮಾತಾಜಿ? ಮಾತಾಜಿ ಹೌದು. ಇವತ್ತು ಜ್ಞಾನವನ್ನ ತಿಳಿಸ್ಕೊಟ್ರು ಅಂತ. ಆಮೇಲೆ ನಂತರ ನೆಕ್ಸ್ಟ್ ಹೋಗಿ ಮಾತಾಜಿ. ಇದು ಆಗಿದೆ ಮಾತಾಜಿ. ಆಗಿದೆ ಮಾತಾಜಿ. ಹೌದು. ನೆಕ್ಸ್ಟ್ ಈಗ ಲಾಸ್ಟ್ ಸ್ಲೈಡ್ ಐತಲ್ಲ, ಅಲ್ಲಿಂದ ಹೇಳ್ಕೊಡ್ಬೇಕು. ಹಿಂದೆ ಹೋಗ್ಬೇಕಿತ್ತು ಮಾತಾಜಿ. ಇನ್ನೊಂದು ಸ್ಲೈಡ್ ಇದೆ, ಇದಕ್ ಮುಂಚೆ ಇದ್ರಿಂದ ಹಿಂದೆ. ಇದು ಆಗಿಲ್ಲ. ಇದು ಆಗಿಲ್ಲ. ಇಲ್ಲ. ಇದ್ದೆ ಮಾತಾಜಿ. 4.6 ಅಲ್ವಾ ಮಾತಾಜಿಗೆ? ಹಿಂದೆ ಮಾತಾಜಿ. ಇದೊಂದು ಸ್ಲೈಡ್ ಇದೆ. ಭಗವದ್ಗೀತೆ ಭೂಮಿಗೆ ಬಂದದ್ದು, ಅಲ್ಲಿಂದ ಹೇಳ್ಕೊಡಿ ಮಾತಾಜಿ. ಇನ್ನೊಂದು ಸ್ಲೈಡ್ ಹಿಂದೆ ಹೋಗಿ ಮಾತಾಜಿ. ಇನ್ನೂ ಒಂದು ಸ್ಲೈಡ್ ಹಿಂದೆ ಹಿಂದೆ. ಇದ ಮಾತಾಜಿ ಈಗ 4.5? ಇಲ್ಲ ಮಾತಾಜಿ, ಇದು ಅಲ್ಲ ಮಾತಾಜಿ. ಇದಿದೆ, ಇದು ಆಯ್ತಲ್ಲ ಈಗ. ಇದಾದ್ಮೇಲೆ ನೆಕ್ಸ್ಟ್ ಮಾತಾಜಿ. ಇದ್ರ ನಂತರ ಇದೆ ಮಾತಾಜಿ ಇರೋದು. ಓಕೆ ಮಾತಾಜಿ, ಇದನ್ನೇ ಹೇಳ್ತೇನೆ ಬಿಡಿ. ಹೌದು ಮಾತಾಜಿ, ಇದು ಆದ ನಂತರ ಮತ್ತೆ ಭಗವಾನ್ ವಾಚ ಬರ್ತದೆ ಮಾತಾಜಿ. ಅದೇ ಮಾತಾಜಿ ಇದೆ. ಶ್ರೀ ಭಗವಾನ್ ವಾಚ ಬಹೂನಿ ಮೇ ವಿದಿತಾನಿ ಜನ್ಮಾನಿ ತವ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ವಾ ವೇತಾ ಪರಂತಪ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷ ಹೇಳ್ತಾ ಇದ್ದಾನೆ, ಶತ್ರು ದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನ ಕಳೆದಿದ್ದೇವೆ, ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದ್ರೆ ನಿನಗೆ ಇಲ್ಲ. ಅಂದ್ರೆ ಭಗವಂತ ಯಾವಾಗಲ್ಲ ಭೂಮಿ ಮೇಲೆ ಅವತರಿಸ್ತಾನೆ, ಆಗಲ್ಲ ಅವನ ಭಕ್ತರು ಕೂಡ ಭೂಮಿ ಮೇಲೆ ಬರ್ತಾರೆ. ಆದ್ರೆ ಭಗವಂತನಿಗೂ ನಮಗೂ ವ್ಯತ್ಯಾಸ ಇದೆ. ನಮಗೂ ಮತ್ತೆ ಭಗವಂತನಿಗೂ ಏನು ವ್ಯತ್ಯಾಸ ಅಂತಂದ್ರೆ, ನಮಗೆ ಭಗವಂತನ ಹಾಗೆ ದೇಹ ಇಲ್ಲ, ಭಗವಂತನಿಗೆ ನಮ್ಮ ರೀತಿಯ ಒಂದು ರೂಪ ಇಲ್ಲ. ನಮಗೂ ಮತ್ತೆ ಅವರಿಗೆ ತುಂಬಾ ವ್ಯತ್ಯಾಸಗಳಿದೆ. ಆದ ಕಾರಣ ಅಂದ್ರೆ ಏನು ಮೂಲ ವ್ಯತ್ಯಾಸ ಅಂದ್ರೆ, ನಾವು ಮತ್ತೆ ಹುಟ್ಟಿ ಸಾಯ್ತೀವಿ. ಅಂದ್ರೆ ಒಂದು ಸತಿ ಹುಟ್ಟಿ ಇನ್ನೊಂದ್ ಸತಿ ಸಾಯೋಷ್ಟ್ರಲ್ಲಿ ಇಂದಿನ ಜನ್ಮದೆಲ್ಲ ನಮ್ಗೆ ನೆನ್ಪಿದ್ಯಾ? ಹರೇ ಕೃಷ್ಣ, ಇರಲ್ಲ. ಆದ್ರೆ ಇಲ್ಲಿ ಕೃಷ್ಣನಿಗೆ ಆ ರೀತಿ ಇಲ್ಲ. ಅದು ಯಾಕೆ ಆ ರೀತಿ ಇಲ್ಲ ಅಂದ್ರೆ, ಅವನು ಹುಟ್ಟೋದು ಇಲ್ಲ ಮತ್ತೆ ಅವನು ಸಾಯೋದು ಇಲ್ಲ. ಅವನು ಹುಟ್ಟು ಸಾವು ಅನ್ನೋದನಿಗಿಲ್ಲ. ಆದ ಕಾರಣ ಅವನಿಗೆ ಹಿಂದೆ ಯಾವ್ದು ಆಯ್ತು ಅದೆಲ್ಲ ನೆನಪಿದೆ, ಯಾವ್ದು ಕೂಡ ಅವನು ಬರೆಯೋದಿಲ್ಲ. ಅದನ್ನೇ ಇಲ್ಲಿ ಅವನು ಹೇಳ್ತಾನೆ. ಮೇಲೆ ಹೋಗಿ ಮಾತಾಜಿ. ಈಗ ಅವನ ಜನ್ಮ ಹೇಗೆ ಅಂತ ಹೇಳ್ತಾ ಇದ್ದಾನೆ. ನಾವ್ ಹೇಗೆ ಹುಟ್ತೀವಿ, ಭಗವಂತ ಹೇಗೆ ಹುಟ್ಟುತ್ತಾನೆ ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಭಗವಂತ ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಹುಟ್ಟಿ ಬರುವಂತದ್ದಲ್ಲ. ಅಂದ್ರೆ ಅವನ ತಂದೆ ತಾಯಿ ಯಾರು? ದೇವಕಿ ಮತ್ತೆ ವಸುದೇವ. ಅವರಿಬ್ಬರು ಕೂಡ ವೃಷ್ಣಿ ಸುತಪ ಆಗಿ ಅನೇಕ ವರ್ಷ ತಪಸ್ಸನ್ನ ಮಾಡ್ತಾರೆ, ಭಗವಂತನನ್ನ ಮಗನಾಗಿ ಪಡಿಬೇಕು ಅಂತ. ಮಾತಾಜಿ ಸ್ಲೈಡ್ ಹಾಕಿ ಮಾತಾಜಿ. ಶ್ಲೋಕ ಅಲ್ಲ, ಹೇಗೆ ಕಾಣಿಸ್ಕೊಳ್ತಾನೆ ಭಗವಂತ ಅಂತ, ಹೇಗೆ ಕಾಣಿಸ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ, ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾನೆ. ಭಗವಂತ ನಮಗೆ ಅಜೋ ಅಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋ ಅಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಭಗವಂತ ಹೇಳ್ತಾ ಇದ್ದಾನೆ, ನನಗೆ ಹುಟ್ಟು ಅನ್ನೋದಿಲ್ಲ, ನನ್ನ ಶರೀರ ಕ್ಷಯಿಸುವುದಿಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ನಾನು ಮಾತಾಜಿ ಮೇಲೆ ಹೋಗ್ತಾ ಇಲ್ಲ, ಅವತರಿಸ್ತೇನೆ ಅಂತನಾ? ಓಕೆ. ಅದರಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಅವನ ಒಂದು ರೂಪ ಎಂಥದ್ದು ಅಂತ ತಿಳಿಸ್ತಾ ಇದ್ದಾನೆ. ಅವನಿಗೆ ಹುಟ್ಟು ಸಾವು ಅನ್ನೋಂಥದ್ದು ಇಲ್ಲ, ಮತ್ತೆ ಅವನ ಶರೀರ ಅದು ಕ್ಷಯಿಸೋದಿಲ್ಲ. ಅಂದ್ರೆ ನಾವು ಎಲ್ಲಾದ್ರೂ ಕೃಷ್ಣನ ಫೋಟೋ ನೋಡಿದೀವ ಅವ್ರಿಗೆ ವಯಸ್ಸಾದ ಹಾಗೆ? ಇಲ್ಲ ಮಾತಾಜಿ. ಬಿಳಿ ಕೂದಲು ಬಂದು ಅಜ್ಜ ಆದ ಹಾಗೆ ಇಲ್ಲ ಅಲ್ವಾ? ಆದ್ರೆ ಅವನ ಒಂದು ದೇಹ ನಮ್ಮ ಹಾಗೆ ದೇಹ ಅಲ್ಲ. ಅವನ ದೇಹ ಅನ್ನುವಂಥದ್ದು ಅದು
ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೆ. ಸಚ್ಚಿತ್ ಆನಂದ ಅಂತಂದ್ರೆ ಸತ್ ಅಂದ್ರೆ ಶಾಶ್ವತವಾದದ್ದು, ಚಿತ್ ಅಂದ್ರೆ ಪೂರ್ಣ ಜ್ಞಾನವನ್ನ, ಅಂದ್ರೆ ಅವ್ರಿಗೆಲ್ಲ ನೆನಪಿದೆ, ಜ್ಞಾನ ಅನ್ನೋದಿದೆ. ಮತ್ತೆ ಆನಂದ, ಅವ್ನು ಯಾವಾಗ್ಲೂ ಸಂತೋಷವಾಗಿರ್ತಾನೆ, ಅವನ ರೂಪ ಅಂತದ್ದು. ಆದ್ರೆ ನಮ್ಮದು ಹಾಗೆ ಅಲ್ಲ. ನಮ್ಮ ದೇಹ ಎಂಥದ್ದು, ತಾಯಿಯ ಗರ್ಭದಿಂದ ನಾವು ಹುಟ್ಟಿ ಬರ್ತೀವಿ, ನಂತರ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ. ಮತ್ತೆ ಈ ದೇಹ 2ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಕ್ಷೀಣಿಸುತ್ತೆ, ಮತ್ತೆ ಅದು ನಾಶ ಹೊಂದುತ್ತೆ, ಮತ್ತೆ ನಾವು ಇನ್ನೊಂದು ದೇಹವನ್ನ ಪಡಿತೀವಿ. ಇಂತಹ ಒಂದು ವ್ಯತ್ಯಾಸಗಳು ಭಗವಂತನಲ್ಲಿ ಆಗೋದಿಲ್ಲ. ಅವನು ಹುಟ್ಟುವುದು ಇಲ್ಲ, ಅವನು ಸಾಯುವುದೂ ಇಲ್ಲ, ಅವನು ಸದಾ ಶಾಶ್ವತವಾಗಿ ಇರುವಂತವನು. ಆದ ಕಾರಣ ಅವನಿಗೆ ಶಾಶ್ವತತೆ ಇರುವುದರಿಂದ ಅವನು ಅವನು ನೆನಪಿನಲ್ಲಿ ಇಟ್ಕೊಂಡಿದ್ದಾನೆ, ಅವನಿಗೆಲ್ಲವೂ ನೆನಪಿದೆ. ಹರೇ ಕೃಷ್ಣ. ಮಾತಾಜಿ ಮುಂದೆ. ಯದಾ ಯದಾ ಹಿ, ಮತ್ತೆ ಅವನು ಯಾಕೆ ಭೂಮಿ ಮೇಲೆ ಬರ್ತಾನೆ, ಅವನು ಯಾಕೆ ಭೂಮಿ ಮೇಲೆ ಬರಬೇಕು, ಅದನ್ನಲ್ಲಿ ಕಾರಣ ಕೊಡ್ತಾ ಇದ್ದಾನೆ. ಮೊದಲಿಗೆ ನಾವು ಹಿಂದಿನ ಚಿತ್ರದಲ್ಲಿ ನೋಡಿದ್ವಿ ಹೇಗೆ ಕೃಷ್ಣ ಹುಟ್ಟುತ್ತಾನೆ ಅಂತ. ಅಂದ್ರೆ ಅವನು ಈ ಒಂದು ದೇವಕಿ ಮತ್ತೆ ವಸುದೇವರ ಮಗನಾಗಿ ಹುಟ್ಟೋದು ಅಂತಂದ್ರೆ ತಾಯಿಯ ಗರ್ಭದಲ್ಲಿ ನಾವು ಹುಟ್ಟಿದ ಹಾಗೆ ಅಲ್ಲ. ಅವನು ಮೊದಲು ವಸುದೇವನ ಹೃದಯದಲ್ಲಿ ಪ್ರತ್ಯಕ್ಷವಾಗ್ತಾನೆ, ನಂತರ ದೇವಕಿಯ ಹೃದಯದಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಮತ್ತೆ ಅವಳ ಗರ್ಭ ಅದು ಹೇಗಿದೆ ಅಂತಂದ್ರೆ ಅದು ಅವನ ಒಂದು ಯೋಗ ಮಾಯೆ ಅಂತ ಹೇಳ್ತಾರೆ. ಭಗವಂತನ ಒಂದು ಮಾಯಾಶಕ್ತಿ ಅದು ಆ ರೀತಿ ತೋರಿಸುತ್ತೆ ಅಷ್ಟೇ. ಅವಳು ಗರ್ಭ ಧರಿಸಿದ್ದಾಳೆ, ಅವಳ ಗರ್ಭದಲ್ಲಿ ಕೃಷ್ಣ ಇದ್ದಾನೆ ಅಂತ. ಆದ್ರೆ ಅವಳು ಗರ್ಭ ಧರಿಸಿದ್ದಾಳೆ, ಆದ್ರೆ ಅಲ್ಲಿಂದ ಭಗವಂತ ಹುಟ್ಟಿ ನಮ್ಮ ಹಾಗೆ ಹುಟ್ಟಿ ಬರುವಂತದ್ದಲ್ಲ. ಅವರಿಬ್ಬರ ಮುಂದೆ ಪ್ರತ್ಯಕ್ಷನಾಗ್ತಾರೆ. ಹೇಗೆ ಅಂತಂದ್ರೆ ಚತುರ್ಭುಜಧಾರಿಯಾಗಿ ಪ್ರತ್ಯಕ್ಷ ಆಗ್ತಾರೆ. ಆಗ ಅವರಿಬ್ರು ಕೇಳ್ಕೋತಾರೆ ಭಗವಂತನನ್ನ, ನೀನ್ ಈ ರೀತಿ ಒಂದು ನಮ್ಮ ಮುಂದೆ ಅಂದ್ರೆ ಜನ್ಮ ಪಡೆದಿದ್ಯಾ ಅಂತ ಗೊತ್ತಾದ್ರೆ ಯಾರು ಒಪ್ಪೋದಿಲ್ಲ ನೀನು ನಮ್ಮ ಮಗ ಅಂತ. ಅದ ಕಾರಣ ನೀನು ಮಗುವಿನ ರೂಪವನ್ನ ಪಡ್ಕೊಳ್ಬೇಕು ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಭಗವಂತ ಮಗುವಿನ ರೂಪದಲ್ಲಿ ಅವನು ಪ್ರತ್ಯಕ್ಷನಾಗ್ತಾನೆ. ಅಂದ್ರೆ ಅವನ ಜನ್ಮ ಅನ್ನುವಂಥದ್ದು ಆ ರೀತಿ ಆಗುವಂಥದ್ದು. ಮತ್ತೆ ಅವ್ರು ಯಾಕೆ ಬರ್ತಾರೆ, ಅದಕ್ಕೆ ಈ ಶ್ಲೋಕ ಹೇಳುತ್ತೆ. ಅವ್ರು ಯಾಕೆ ಬರ್ತಾರೆ ಅಂತಂದ್ರೆ, ಅವರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾಂ ಸೃಜಾಮ್ಯಹಂ. ಅಂದ್ರೆ ಅವನು ಯಾವಾಗಲ್ಲ ಎಲ್ಲೆಲ್ಲಿ ಅಧರ್ಮದ ಅವನತಿ ಆಗ್ತಾ ಇದೆ, ಧರ್ಮದ ಅವನತಿ ಆಗ್ತಾ ಇದೆ, ಅಧರ್ಮ ಹೆಚ್ಚುತ್ತಾ ಹೋಗುತ್ತೆ, ಅವಾಗೆಲ್ಲ ಭಗವಂತ ಅವನು ಅವತಾರವನ್ನ ಎತ್ತುತ್ತಾನೆ ಅಂತೇಳಿ ತಿಳಿಸ್ತಾ ಇದ್ದಾನೆ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ. ಓಕೆ, ಈಗ ಯಾರಾದ್ರೆ ಹೇಳ್ತೀರಾ ಕೃಷ್ಣನ ದಶಾವತಾರದ ಬಗ್ಗೆ, ಯಾವ್ದೆಲ್ಲ ಅವತಾರ ಭಗವಂತ ಎತ್ತಿದ್ದಾನೆ ಅಂತ? ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಬುದ್ಧ ಹಯಗ್ರೀವ ಸ್ವಾಮಿ. ಮಾತಾಜಿ ಹೈಗ್ರೀವ ಹೇಳಿಲ್ಲ ಅಂತ ಇದ್ದಾರೆ. ಓಕೆ, ಯಾವ್ದೆಲ್ಲ ಅಂತ ಹೇಳಿ ತೋರಿಸ್ತಾ ಇದಾರೆ. ಯಾವ್ದು ಫಸ್ಟ್? ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ನಂತರ ವಾಮನ, ಪರಶುರಾಮ, ಕೃಷ್ಣ, ರಾಮ, ನಂತರ ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ. ಇವೆಲ್ಲವೂ ಕೂಡ ಅವನ ದಶಾವತಾರಗಳು. ಆದ್ರೆ ಇಷ್ಟೇ ಅವತಾರಗಳು ಅಂತ ಇಲ್ಲ, ಭಗವಂತ ಇನ್ನ ಅನೇಕ ಅವತಾರಗಳನ್ನ ಎತ್ತುತ್ತಾನೆ. ಪ್ರತಿಯೊಂದು ಮನುವಿನ ಸಮಯದಲ್ಲಿ ಬರ್ತಾನೆ, ಮನ್ವಂತರ ಅವತಾರಗಳನ್ನ ಎತ್ತಾನೆ. ಪ್ರತಿಯೊಂದು ಯುಗದಲ್ಲೂ ಅವತಾರ ಮಾಡ್ತಾನೆ, ಯುಗಾವತಾರ ಅಂತ ಕರೀತಾರೆ. ಮತ್ತೆ ಅವನು ಶಕ್ತ್ಯಾವೇಶ ಅವತಾರ ಅಂತ ಹೇಳ್ತಾರೆ, ಅವನು ಗುಣಾವತಾರ ಅಂತ ಹೇಳ್ತಾರೆ. ಗುಣಾವತಾರ ಅಂತಂದ್ರೆ ಅವನು ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ಬರುವಂತದ್ದು. ಲೀಲಾವತಾರ ಅಂತ ಹೇಳ್ತಾರೆ. ಅನೇಕ ಅವತಾರಗಳು ಭಗವಂತ ಪುರುಷಾವತಾರಗಳು ಅಂತ ಹೇಳ್ತಾರೆ. ಹೀಗೆ ಅನೇಕ ಅವತಾರಗಳನ್ನ ಅವನು ಎತ್ತಾನೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ 10 ಪ್ರಮುಖ ಅವತಾರಗಳಂದ್ರೆ ಈ ದಶಾವತಾರಗಳು. ಮುಂದೆ ಹೋಗಿ ಮಾತಾಜಿ. ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನ? ಕಲಿಯುಗದಲ್ಲಿ ಕೃಷ್ಣ ಬರ್ತಾನ? ಚೈತನ್ಯ ಬರ್ತಾನ. ಅವನು ಆಗ್ಲೇ ಬಂದಿದ್ದಾನೆ. 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಂಗೋಪಾಂಗರ್ಷ ಪಾರ್ಷದಂ ಯಜೇತೆ, ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ ಈ ಸಂಕೀರ್ತನ ಯಜ್ಞವನ್ನ ಅವನು ಎಲ್ಲರಿಗೂ ತಿಳಿಸ್ಕೊಡೋದಕ್ಕಾಗಿ ಬರ್ತಾನೆ. ಮತ್ತೆ ಆ ರೀತಿ ಅವನು ಬರುವಾಗ ಎಲ್ಲರಿಗೂ ಅವನ ಒಂದು ಸಂಗಡಿಗರು ಕೂಡ ಅವನ ಜೊತೆಯಲ್ಲಿ ಬರ್ತಾರೆ. ಅಂದ್ರೆ ಅರ್ಜುನ ಆಗಿರ್ಬೋದು, ಅಥವಾ ಬ್ರಹ್ಮ, ವಿಷ್ಣು, ಅಥವಾ ಶಿವ, ಎಲ್ಲರೂ ಕೂಡ ಬರ್ತಾರೆ ಅವರ ಜೊತೆಯಲ್ಲಿ. ಮತ್ತೆ ಅವರೆಲ್ಲರೂ ಏನಂತ ಕರೀತಾರೆ, ಅವರನ್ನ ಯಾರು ಸಂಕೀರ್ತನೆ ಯಜ್ಞದಲ್ಲಿ ಪಾಲ್ಗೊಳ್ತಾರೆ ಅವರನ್ನ ಸುಮೇಧ ಸಹ ಅಂತಾರೆ, ಅಂದ್ರೆ ಬುದ್ಧಿವಂತರು ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಬುದ್ಧಿವಂತರಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಭಗವಂತ ಕೊಟ್ಟಿರುವಂತಹ ಈ ಒಂದು ಸಂಕೀರ್ತನ ಯಜ್ಞವನ್ನ ನಾವು ಮುಂದುವರಿಸಬೇಕು. ನಾವು ಕೂಡ ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡಬೇಕು. ಹೇಗೆ ನಾಮಸ್ಮರಣೆ ಮಾಡುವಂಥದ್ದು? ಅವನ ಜಪ ಮಾಡುವ ಮೂಲಕ. ಮತ್ತೆ ಕೃಷ್ಣ ಯಾಕೆ ಅವತರಿಸ್ತಾನೆ ನಾವು ನೋಡಿದ್ವಿ. ಯದಾಯದಾಹಿ ಧರ್ಮಸ್ಯ, ಅಂದ್ರೆ ಅವನು ಅಧರ್ಮ ಹೆಚ್ಚಿ ಧರ್ಮ ಅವನತಿ ಆಗ್ತಿದೆ ಅಂದಾಗ ಬರ್ತಾನೆ. ಇನ್ನೂ ಒಂದು ಕಾರಣ ಇದೆ,
ಅದು ಯಾಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆದ್ರೆ ಯಾವಾಗ ಅವರ ಒಂದು ಭಕ್ತರಿಗೆ ಯಾರು ಅಭಕ್ತರು ಕಷ್ಟ ಕೊಡ್ತಾರೆ ಅವರನ್ನ ಆ ಒಂದು ಅಭಕ್ತರಿಂದ ಅಂದ್ರೆ ದುಷ್ಟ ಜನರಿಂದ ಸಜ್ಜನರನ್ನ ರಕ್ಷಿಸೋದಕ್ಕಾಗಿ ಭಗವಂತ ಬರ್ತಾನೆ. ಆ ರೀತಿ ಬಂದಾಗ ಅವನ್ ಏನ್ ಮಾಡ್ತಾರೆ, ಧರ್ಮವನ್ನ ಸ್ಥಾಪಿಸಿ ಮತ್ತೆ ಅವನ ಭಕ್ತರ ಜೊತೆ ಲೀಲೆಗಳಲ್ಲಿ ತೊಡಗ್ತಾನೆ. ಆ ಲೀಲೆಗಳನ್ನ ಮಾಡುವ ಮೂಲಕ ಅವರನ್ನ ಆಕರ್ಷಣೆ ಮಾಡ್ತಾನೆ. ಅದಕ್ಕಾಗಿ ಭಗವಂತ ಬರ್ತಾನೆ. ಯಾಕೆ ಆಕರ್ಷಣೆ ಮಾಡ್ತಾನೆ? ಅವನು ಲೀಲೆಗಳನ್ನ ಮಾಡಿ ಅವನು ತೋರಿಸ್ತಾನೆ. ನನ್ನ ಧಾಮ ಹೇಗಿದೆ ಅನ್ನೋದನ್ನ ಅವನು ಈ ಭೂಮಿ ಮೇಲೆ ತೋರಿಸಿದಾಗ ಜನ ಅದಕ್ಕೆ ಆಕರ್ಷಿತರಾಗ್ತಾರೆ, ಮತ್ತೆ ಅವನ ಧಾಮಕ್ಕೆ ಹೋಗೋದಕ್ಕೆ ಪ್ರೇರಣೆಯನ್ನ ಪಡಿತಾರೆ. ಆ ಮೂಲಕ ಅವರು ಭಗವಂತನ ಭಕ್ತಿ ಮಾಡಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹರೇ ಕೃಷ್ಣ. ಮುಂದಿನ ಸ್ಲೈಡ್ ಮಾತಾಡಿ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ನಾವ್ ಯಾಕೆ ಈಗ ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ವಿ? ಆ ರೀತಿ ನಾವು ಕೃಷ್ಣನ ಬಗ್ಗೆ ಮಾತಾಡಿ ನಮ್ಗೆ ಏನು ಲಾಭ ಅಂತೇಳಿ ಹೇಳ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಈ ಶ್ಲೋಕದ ಮೂಲಕ ಹೇಳ್ತಾ ಇದ್ದಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ಮೇತಿ ಮಾಮೇತಿ ಸೋ ಅರ್ಜುನ. ಭಗವಂತನ ಜನ್ಮ, ಅವನ ಲೀಲೆಗಳು, ಗುಣಗಳು, ಅವನ ಕಾರ್ಯಗಳು ಇದೆಲ್ಲವನ್ನು ಕೂಡ ನಾವು ಯಾವಾಗ ಯಥಾರ್ಥವಾಗಿ ತಿಳಿತೀವಿ, ಅವನು ಹೇಗಿದ್ದಾನೆ ಹಾಗೆ ಅವನನ್ನ ಅರ್ಥ ಮಾಡ್ಕೊಳ್ತೀವಿ. ಆ ರೀತಿ ಅರ್ಥ ಮಾಡ್ಕೊಂಡವ್ರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತೆ. ಮತ್ತೆ ಅವ್ರ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ಅವ್ರಿಗೆ ಇಲ್ಲ. ಅಂದ್ರೆ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬರ್ಬೇಕು ಅನ್ನೋಂಥದ್ದು ಇಲ್ಲ. ಅಂದ್ರೆ ತಾಯಿಯ ಗರ್ಭದಲ್ಲಿ ಹುಟ್ಟುವಂಥದ್ದು ಅದು ಕಷ್ಟ. ಹೇಗೆ ಒಂದು ಗೋಣಿ ಚೀಲದಲ್ಲಿ ನಮ್ಮನ್ನ ಕಟ್ಟಿ ಹಾಕಿದಾಗೆ 9 ತಿಂಗಳು ನಂತರ ಒಂದು ಜನ್ಮ ಅನ್ನುವಂಥದ್ದು ಕೂಡ ಅಷ್ಟೇ ಕಷ್ಟಕರವಾಗಿರುತ್ತೆ. ಅದಾದ ಮೇಲೆ ಏನಾಗುತ್ತೆ, ಭೂಮಿ ಮೇಲೆ ಬಂದ ಮೇಲೆ ನಾವು ಅನೇಕ ರೋಗ ರುಜಿನಗಳನ್ನ ಅನುಭವಿಸ್ತೀವಿ. ಮತ್ತೆ ವೃದ್ಧಾಪ್ಯ, ಬೇಡ ಅಂದ್ರೂ ಕೂಡ ನಮಗೆ ವಯಸ್ಸಾಗುತ್ತೆ. ವಯಸ್ಸಾದ್ಮೇಲೆ ನಾವು ಏನು ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಮ್ಗೆ ಇಷ್ಟ ಇದೆ, ಏನೇನೋ ಇಷ್ಟ ಇದೆ, ಆದ್ರೆ ಯಾವ್ದನ್ನು ಅನುಭವಿಸಕ್ಕಾಗಲ್ಲ. ಆಮೇಲೆ ಸಾವು ಅನ್ನುವಂಥದ್ದು ಅದಕ್ಕಿಂತ ಘೋರವಾಗಿರುತ್ತೆ. ಈ ಒಂದು ಚಕ್ರ ಮತ್ತೆ 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 ಎಲ್ಲರಿಗೂ ಆಗ್ತಾ ಇರುತ್ತೆ. ಆದ್ರೆ ಯಾರು ಭಗವಂತನನ್ನ ಯಥಾರ್ಥವಾಗಿ ತಿಳಿತಾರೆ, ಅವರ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ತಿಳಿತಾರೆ, ಭಗವದ್ಗೀತೆ ಭಾಗವತ ಶಾಸ್ತ್ರಗಳ ಮೂಲಕ ತಿಳಿತಾರೆ, ಅಂತವ್ರಿಗೆ ಪುನರ್ಜನ್ಮ ಇಲ್ಲ ಅಂತಲ್ಲಿ ಪರಮಾತ್ಮ ಈ ಶ್ಲೋಕದ ಮೂಲಕ ತಿಳಿಸ್ತಾ ಇದ್ದಾರೆ. ಮುಂದೆ ಮಾತಾಜಿ. ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಅಂದ್ರೆ ಈಗ ಕೃಷ್ಣನಿಗೂ ನಮಗೂ ಏನ್ ವ್ಯತ್ಯಾಸ? ನಾನು ಈಗಾಗ್ಲೇ ಸ್ವಲ್ಪ ಹೇಳಿರ್ತೀನಿ. ನೆನ್ಪಿದ್ರೆ ಹೇಳ್ಬೋದು, ಪಟ ಅಂತ ಹೇಳಕ್ ಯಾರಕ್ಕಾದ್ರೂ ಆದ್ರೆ ಹೇಳ್ಬೋದು. ನಮ್ಮ ದೇಹ ಸಚ್ಚಿದಾನಂದ ವಿಗ್ರಹನ, ಅಂದ್ರೆ ನಾವು ಶಾಶ್ವತವಾಗಿ ಇರ್ತೀವಾ? ಇರಕ್ಕಾಗುತ್ತಾ? ಈ ದೇಹ ಶಾಶ್ವತವಾಗಿರುತ್ತಾ? ಇಲ್ಲ ಮಾತಾಡಿ. ಆದ್ರೆ ಭಗವಂತನ ದೇಹ ಅದು ಶಾಶ್ವತವಾದದ್ದು. ಅದಕ್ಕೆ ನಾವು ವಯಸ್ಸಾಗಿರೋ ಕೃಷ್ಣನನ್ನ ನೋಡಕ್ ಸಾಧ್ಯ ಇಲ್ಲ. ನವ ಯೌವನ ಅಂತ ಹೇಳ್ತಾರೆ. ಅವ್ರು ಯಾವಾಗ್ಲೂ ಯುವಕನ ಹಾಗೆ ಇರ್ತಾನೆ. ಮತ್ತೆ ನಮಗೂ ಅವ್ರಿಗೂ ಇರುವ ಇನ್ನೊಂದು ವ್ಯತ್ಯಾಸ ಅಂದ್ರೆ ನಾವು ಮತ್ತೆ ಹುಟ್ಟಿ ಮತ್ತೆ ಸಾಯ್ತೀವಿ. ಆದ್ರೆ ಭಗವಂತ ಅವನು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಶಾಶ್ವತವಾಗಿದ್ದಾನೆ. ಮತ್ತೆ ಅವರಿಗೆ ಆ ಒಂದು ಎಲ್ಲ ಜ್ಞಾನ, ಎಲ್ಲ ನೆನಪು ಅವ್ರಿಗಿದೆ. ನಾವು ಹಿಂದಿನ ಜನ್ಮದ ಬೇಡ, ನಿನ್ನೆ ಬೆಳಿಗ್ಗೆ ಏನ್ ತಿಂದ್ವಿ ಅಂತ ಕೇಳಿದ್ರೆ ನೆನಪಿರೋದಿಲ್ಲ. 2 ವಾರಗಳ ಹಿಂದೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ನಮ್ಗೆ ನೆನಪಿರೋದಿಲ್ಲ. ಆದ್ರೆ ಭಗವಂತನಿಗೆ ಎಲ್ಲವೂ ನೆನಪಿರುತ್ತೆ. ಮತ್ತೆ ಅವನು ಯಾವಾಗ್ಲೂ ಆನಂದವಾಗಿರ್ತಾನೆ. ನಾವು ಯಾವಾಗ್ಲೂ ಆನಂದವಾಗಿರಕ್ಕಾಗತ್ತಾ? ದುಃಖನೇ ಬರೋದಿಲ್ವಾ? ನಾವು